हरे कृष्णा कृष्ण कृष्ण हरे 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 राम 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 हरे 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 कृष्णा हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे हरे
हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम राम हरे हरे, हरे कृष्ण 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 हरे हरे, हरे राम राम हरे हरे, हरे कृष्ण 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 हरे हरे, हरे राम। हरे कृष्ण माता जी। हरे कृष्ण ಧನ್ಯವಾದಗಳು ಹರೇ ಕೃಷ್ಣ ಥ್ಯಾಂಕ್ ಯು. ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇವತ್ತಿನ ಶ್ರೀಮದ್ ಭಾಗವತಂ ತರಗತಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ सहगण ललिता श्रीविशाखान्वितांश्च. हे कृष्णा करुणा सिन्धो दीनबन्धो जगत्पते गोपेशा गोपिका कान्ता राधा कान्ता नमोऽस्तु ते. तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे. श्री श्री राधा गोविंद की जय, श्री श्री गौर निताय की जय, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 4ನೆಯ ಸ್ಕಂದ ಅಧ್ಯಾಯ 1 ಮನುಪುತ್ರಿಯರ ವಂಶಾವಳಿ. ಶ್ಲೋಕ 2. ಆಕೂತಿಂ ರುಚಯೇ ಪ್ರಾದಾದಪಿ ಭ್ರಾತೃಮತಿಂ ನೃಪಃ ಪುತ್ರಿಕಾ ಧರ್ಮಮಾಶ್ರಿತ್ಯ
शतरूपानुमोदितः आकूतिं रुचये प्रादाद् अपि भ्रातृमतिं नृपः पुत्रिका धर्ममाश्रित्य शतरूपानुमोदितः रिपीट ಮಾಡೋಣ आकूतिं रुचये प्रादाद् अपि आकूतिं रुचये प्रादादपि भ्रातृमतीं नृपः भ्रातृमतीं नृपः पुत्रिका धर्मम् आश्रित्य पुत्रिका धर्ममाश्रित्य शतरूपानुमोदितः शतरूपानुमोदितः आकूतिं रुचये प्रादात् आकूतिं रुचये प्रादान् अपि भ्रातृमतीं नृपः अपि भ्रातृमतीं नृपः पुत्रिका धर्मम् आश्रित्य पुत्रिका धर्ममाश्रित्य शतरूपा अनुमोदितः ಶತರೂಪಾನುಮೋದಿತಃ. ಹರೇ ಕೃಷ್ಣ. ಎಲ್ಲರೂ ಕೂಡ ಒಟ್ಟಿಗೆ ಒಮ್ಮೆ ಹೇಳ್ಬೋದು. ಹರೇ ಕೃಷ್ಣ. ಆಕೂತಿಂ ರುಚಯೇ ಪ್ರಾದಾದ್ ಅಪಿ ಭ್ರಾತೃಮತೀಂ ನೃಪಃ ಪುತ್ರಿಕಾ ಧರ್ಮಮಾಶ್ರಿತ್ಯ ಶತರೂಪಾನುಮೋದಿತಃ. ಆಕೂತಿಂ ಆಕೂತಿಯನ್ನು ರುಚಯೇ ರುಚಿ ಮಹರ್ಷಿಗೆ ಪ್ರಾದಾತ್ ಕೊಟ್ಟನು. ಅಪಿ ಆದರೂ ಭ್ರಾತೃಮತೀಂ ಸೋದರನನ್ನು ಹೊಂದಿದ್ದವಳು ನೃಪಃ ರಾಜನು ಪುತ್ರಿಕಾ ಪಡೆದ ಮಗನನ್ನು ಧರ್ಮಂ ಧಾರ್ಮಿಕಾಚರಣೆಯನ್ನು ಆಶ್ರಯಿಸಿ ಶತರೂಪ ಸ್ವಯಂಭುವ ಮನುವಿನ ಪತ್ನಿಯಿಂದ ಅನುಮೋದಿತ ಒಪ್ಪಿಗೆ ಪಡೆದು ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ ಕಿ ಜೈ. ಆಕೂತಿಗೆ ಇಬ್ಬರು ಸಹೋದರರಿದ್ದರು. ಅವರಿದ್ದರೂ ಕೂಡ ರಾಜನಾದ ಸ್ವಯಂಭುವಮನು ಇವಳಲ್ಲಿ ಹುಟ್ಟುವ ಮಗನನ್ನು ನನಗೆ ನನ್ನ ಮಗನಂತೆ ಸಾಕುವುದಕ್ಕಾಗಿ ಹಿಂದಕ್ಕೆ ಕೊಡಬೇಕು ಎಂಬ ನಿಯಮವನ್ನು ಹಾಕಿ ಅವಳನ್ನು ರುಚಿ ಎಂಬ ಪ್ರಜಾಪತಿಗೆ ಒಪ್ಪಿಸಿದನು. ತನ್ನ ಪತ್ನಿ ಶತರೂಪಿಯೊಡನೆ ಚರ್ಚಿಸಿ ಅವಳ ಸಲಹೆಯಂತೆ ಮನು ಹೀಗೆ ಮಾಡಿದನು. ಆಕೂತಿಗೆ ಇಬ್ಬರು ಸಹೋದರರಿದ್ದರು. ಅವರಿದ್ದರೂ ಕೂಡ ರಾಜನಾದ ಸ್ವಯಂಭುವಮನು ಇವಳಲ್ಲಿ ಹುಟ್ಟುವ ಮಗನನ್ನು ನನಗೆ ನನ್ನ ಮಗನಂತೆ ಸಾಕುವುದಕ್ಕಾಗಿ ಹಿಂದಕ್ಕೆ ಕೊಡಬೇಕು ಎಂಬ ನಿಯಮವನ್ನು ಹಾಕಿ ಅವಳನ್ನು ರುಚಿ ಎಂಬ ಪ್ರಜಾಪತಿಗೆ ಒಪ್ಪಿಸಿದನು. ತನ್ನ ಪತ್ನಿ ಶತರೂಪೆಯೊಡನೆ ಚರ್ಚಿಸಿ ಅವಳ ಸಲಹೆಯಂತೆ ಮನು ಹೀಗೆ ಮಾಡಿದನು. ಭಾವಾರ್ಥ ನಿನ್ನೆ MV ಹೆಗಡೆಯವರು ಓದ್ಬೇಕಾಗಿತ್ತಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ, ಈಗ ಓದ್ಲಾ? ಓದಿ ಪ್ರಭು. ಭಾವಾರ್ಥ: ಕೆಲವು ವೇಳೆ ಗಂಡು ಮಕ್ಕಳಿಲ್ಲದ ವ್ಯಕ್ತಿಯು ತನ್ನ ಮಗಳನ್ನು ಅವಳ ಗಂಡನಿಗೆ ವಿವಾಹ ಮಾಡಿಕೊಡುವಾಗ ಮೊಮ್ಮಗನನ್ನು ಮಗನನ್ನಾಗಿ
ಇಟ್ಟುಕೊಳ್ಳಲು ಹಾಗೂ ಆಸ್ತಿಯ ಹಕ್ಕುದಾರನನ್ನಾಗಿ ಮಾಡಿಕೊಳ್ಳಲು ನನಗೆ ಕೊಡಬೇಕು ಎಂಬ ನಿಯಮವನ್ನು ಹಾಕಿ ಅರ್ಪಿಸುತ್ತಾನೆ. ಇದು ಪುತ್ರಿಕಾಧರ್ಮ ಎಂದು ಕರೆಯುತ್ತಾರೆ. ವ್ಯಕ್ತಿಗೆ ತನ್ನ ಹೆಂಡತಿಯಿಂದ ಪುತ್ರನು ಜನಿಸಿಲ್ಲದೇ ಇದ್ದರೂ ಧಾರ್ಮಿಕ ವಿಧಿಗಳ ಅನುಷ್ಠಾನದಿಂದ ಅವನು ಪುತ್ರವಂತನಾಗಬಹುದೆಂದು ಇದರ ಅರ್ಥ. ಆದರೆ ಪ್ರಕೃತ ಸಂದರ್ಭದಲ್ಲಿ ನಾವು ಮನುವಿನ ಅಸಾಧಾರಣ ನಡವಳಿಕೆಯನ್ನು ಕಾಣುತ್ತೇವೆ. ಏಕೆಂದರೆ ಅವನಿಗೆ 2 ಗಂಡು ಮಕ್ಕಳಿದ್ದರೂ ಅವನು ತನ್ನ ಮಗಳನ್ನು ರುಚಿ ಪ್ರಜಾಪತಿಗೆ ಇವಳಲ್ಲಿ ಹುಟ್ಟುವ ಮಗನನ್ನು ನನಗೆ ಒಬ್ಬ ಪುತ್ರನನ್ನಾಗಿ ಮಾಡಿಕೊಳ್ಳಲು ಕೊಡಬೇಕು ಎಂಬ ನಿಯಮವನ್ನು ಹಾಕಿ ಒಪ್ಪಿಸಿದನು. ಈ ಸಂದರ್ಭದಲ್ಲಿ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ದೇವೋತ್ತಮ ಪರಮಪುರುಷನು ಆಕುತಿಯ ಗರ್ಭದಿಂದ ಜನಿಸುವನು ಎಂಬವನು ತಿಳಿದಿದ್ದನು ಎಂದು ವ್ಯಾಖ್ಯಾನಿಸುತ್ತಾರೆ. ಆದ್ದರಿಂದ ಅವನು ತನಗೆ 2 ಪುತ್ರರಿದ್ದರೂ ಆಕುತಿಗೆ ಜನಿಸಲಿದ್ದ ಆ ವಿಶಿಷ್ಟ ಪುತ್ರನನ್ನು ಅಪೇಕ್ಷಿಸಿದನು. ಏಕೆಂದರೆ ದೇವೋತ್ತಮ ಪರಮಪುರುಷನು ತನ್ನ ಮಗನೂ ಆಗಲೆಂದು ಅವನ ಆಕಾಂಕ್ಷೆ ಇತ್ತು. ಮನು ಮಾನವ ಕುಲದ ಸ್ಮೃತಿಕಾರ. ಅವನೇ ಪುತ್ರಿಕಾಧರ್ಮವನ್ನು ಅನುಷ್ಠಾನಗೊಳಿಸಿದ ಕಾರಣ ಮಾನವ ಕುಲವು ಅಂತಹ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಬಹುದೆಂದು ನಾವು ಅಂಗೀಕರಿಸಬಹುದು. ಹೀಗೆ ಒಬ್ಬನಿಗೆ ಪುತ್ರನಿದ್ದರೂ ಅವನು ತನ್ನ ಮಗಳನ್ನು ಮದುವೆ ಮಾಡಿಕೊಡುವಾಗ ತನ್ನ ಮಗಳ ಒಬ್ಬ ವಿಶಿಷ್ಟ ಪುತ್ರನು ಬೇಕೆಂದಿದ್ದರೆ ಅಂತಹ ನಿಯಮವನ್ನು ಹಾಕಿ ಅವಳನ್ನು ಗಂಡನಿಗೆ ಧರ್ಮಪತ್ನಿಯನ್ನಾಗಿ ಕೊಡಬಹುದು. ಇದು ಶ್ರೀಲ ದಿವ ಗೋಸ್ವಾಮಿಯವರ ಅಭಿಪ್ರಾಯ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಡಿ. ಹರೇ ಕೃಷ್ಣ. ಧನ್ಯವಾದಗಳು. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಆಕೂತಿಂ ರುಚಯೇ ಪ್ರಾದಾದ್ ಅಪಿ ಭ್ರಾತೃಮತೀಂ ನೃಪಃ, ಪುತ್ರಿಕಾ ಧರ್ಮಂ ಆಶ್ರಿತ್ಯ ಶತರೂಪಾನುಮೋದಿತಃ. ಆಕೂತಿಗೆ 2 ಸಹೋದರರಿದ್ದರು. ಅವರಿದ್ದರೂ ಕೂಡ ರಾಜನಾದ ಸ್ವಯಂಭುವಮನು ಇವಳಲ್ಲಿ ಹುಟ್ಟುವ ಮಗನನ್ನು ನನಗೆ ನನ್ನ ಮಗನಂತೆ ಸಾಕುವುದಕ್ಕಾಗಿ ಹಿಂದಕ್ಕೆ ಕೊಡಬೇಕು ಎಂಬ ನಿಯಮವನ್ನು ಹಾಕಿ ಅವಳನ್ನು ರುಚಿ ಎಂಬ ಪ್ರಜಾಪತಿಗೆ ಒಪ್ಪಿಸಿದನು. ತನ್ನ ಪತ್ನಿ ಶತರೂಪೆಯೊಡನೆ ಚರ್ಚಿಸಿ ಅವಳ ಸಲಹೆಯಂತೆ ಮನು ಹೀಗೆ ಮಾಡಿದನು. ಶ್ರೀಲ ಪ್ರಭುಪಾದಕಿ ಜೈ. ಹರೇ ಕೃಷ್ಣ. ಇವತ್ತಿನ ಈ ಒಂದು ಶ್ಲೋಕದಲ್ಲಿ ನಾವು ತಿಳಿದುಕೊಳ್ತಕ್ಕಂಥ ವಿಚಾರಗಳು ತುಂಬ ಇದೆ. ಭಾವಾರ್ಥ ಚಿಕ್ಕದು, ಆದರೆ ಇದರಲ್ಲಿ ತುಂಬ ವಿಚಾರಗಳು ಒಳಗೊಂಡಿವೆ. ಈಗ ಸ್ವಯಂಭುವ ಮನು ಅವನು ಮಹಾಭಾಗವತ, ಅವನು ತುಂಬ ಮಹಾಭಕ್ತ. ಅವನು 12 ಮಹಾಜನರಲ್ಲಿ ಒಬ್ಬನು. ಸ್ವಯಂಭೂ ನಾರದ ಶಂಭು ಕುಮಾರ ಕಪಿಲೋ ಮನು ಪ್ರಹ್ಲಾದೋ ಜನಕೋ ಭೀಷ್ಮೋ ಬಲಿರ್ವಯಾಸ ಕೀರ್ವಯಂ. ಸೊ ಈ ಸ್ವಯಂಭುವ ಮನು 12 ಮಹಾಜನರಲ್ಲಿ ಒಬ್ಬರು. ಈಗ ನಮಗೆ ಧರ್ಮವನ್ನು ಧರ್ಮವನ್ನು ನಮಗೆ ಕೊಡೋರು ಯಾರು? ಭಗವಂತ. ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತಃ, ಇದನ್ನು ನಾವು ಕೇಳಿದ್ದೇವೆ. ಆದರೆ ಈ ಧರ್ಮ ತತ್ವಗಳನ್ನು
ಚೆನ್ನಾಗಿ ಅರಿತವರು ಈ 12 ಮಹಾಜನರು. ನಾವೀಗ ನೋಡಿದ್ವಲ್ಲ, ಸ್ವಯಂಭೂ ಅಂತಂದರೆ, ಸ್ವಯಂಭೂರ್ ಅಂತಂದರೆ ಅವನು ಬ್ರಹ್ಮ, ನಾರದ ಮುನಿ, ಶಂಭು ಅಂದರೆ ಶಿವ, ಕುಮಾರ 4 ಕುಮಾರರು, ಕಪಿಲ, ಈಗ ನಾವು ಕಪಿಲ ದೇವರ ಬಗ್ಗೆ ಈಗ ಹಿಂದಿನ ಅಧ್ಯಾಯ 3 ಸ್ಕಂದ 3ರಲ್ಲಿ ನಾವು ನೋಡಿದ್ದೇವೆ. ಸೊ ಕಪಿಲ ಮುನಿ, ಮತ್ತೆ ಮನು, ಈ ಸ್ವಯಂಭುವ ಮನು, ಪ್ರಹ್ಲಾದ, ಜನಕ, ಭೀಷ್ಮ, ಬಲಿ ಮಹಾರಾಜ, ಮತ್ತೆ ವಯಾಸಕಿ ಅಂದರೆ ಶುಕಮುನಿ, ಮತ್ತೆ ಯಮರಾಜ. ಸೊ ಈ 12 ಮಹಾಜನರಿಗೆ ಭಗವಂತ ಏನು ಕೊಟ್ಟಿದ್ದಾರೆ ಧರ್ಮ, ಆ ಭಾಗವತ ಧರ್ಮ, ಅದರ ತತ್ವಗಳು ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವರು ನಮಗೆ ಏನನ್ನು ಕೊಡಬಲ್ಲರು, ಯಾವುದೇ ಒಂದು ಕಾನೂನಿನ ವಿಚಾರ, ಆ ಭಗವಂತ ಮಾಡಿದ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ನಮಗೆ ಅವರು ತಿಳಿಸಬಲ್ಲರು. ಸೊ ಹಾಗಾಗಿ ನಾವು ಅವರು ಏನು ಹೇಳ್ತಾರೆ ಅದನ್ನು ನಾವು ಅನುಸರಣೆ ಮಾಡಬೇಕು. ಈಗ ಇಲ್ಲಿ ಒಂದು ಸ್ವಯಂಭುವ ಮನು ಅಸಾಧಾರಣ ನಡವಳಿಕೆ ಮಾಡ್ತಾ ಇದ್ದಾನೆ ಅಲ್ವಾ, ಬಹಳ ಕುತೂಹಲಕಾರಿ. ಹೀಗೆ ಅನಿಸೋದಿಲ್ವಾ ನಿಮಗೆ? ಇಲ್ಲಿ ಅವನಿಗೆ 2 ಜನ ಗಂಡು ಮಕ್ಕಳಿದ್ದಾರೆ, ಆದರೂ ಅವನು ಮಗಳನ್ನು ವಿವಾಹ ಮಾಡಿಕೊಳ್ಳುವಾಗ ಅಲ್ಲಿ ನಿನಗೆ ಮಗ ಹುಟ್ಟಿದಾಗ ನನಗೆ ಅವನನ್ನು ಕೊಡಬೇಕು, ಅವನು ನನ್ನ ಆಸ್ತಿಯ ಹಕ್ಕುದಾರನಾಗಿ ಮಾಡಿಕೊಳ್ಳಲು ನನ್ನನ್ನು ಕೊಡಬೇಕು, ಈ ರೀತಿಯ ಒಂದು ಷರತ್ತು ಹಾಕಿ ಅವನು ತನ್ನ ಮಗಳು ಅಕುತಿಯನ್ನ ಮದುವೆ ಮಾಡಿಕೊಡ್ತಾನೆ ಇವನಿಗೆ. ಯಾರಿಗೆ? ಅವಳ ರುಚಿ ಎಂಬ ಪ್ರಜಾಪತಿಗೆ. ಈಗ ಇದು ನಿಮಗೆ ಆಶ್ಚರ್ಯ ಅಂತ ಕಾಣಿಸೋದಿಲ್ವಾ? ಹರೇ ಕೃಷ್ಣ. ಸ್ವಯಂಭುವ ಮನುಗೆ ಗಂಡು ಮಕ್ಕಳು 2 ಜನ ಇದ್ದಾರೆ ಅಲ್ವಾ? 2 ಜನ ಇದ್ದಾರೆ, ಉತ್ತಾನಪಾದ, ಪ್ರಿಯವ್ರತ. ಆದರೂ ಕೂಡ ನನಗೆ ನಿನ್ನ ಮಗನನ್ನು ನನ್ನ ಮಗನನ್ನಾಗಿ ಮಾಡ್ಕೊಳ್ಳಿಕ್ಕೆ ಹಾಗೂ ಆಸ್ತಿಯ ಹಕ್ಕುದಾರನಾಗಿ ಮಾಡ್ಕೊಳ್ಳಿಕ್ಕೆ ನನಗೆ ಕೊಡಬೇಕು, ಇದನ್ನ ನಿಯಮವನ್ನು ಹಾಕಿದ್ದಾರೆ. ಸೊ ಇದು ಏಕೆ, ಹೇಗೆ, ಇದು ಒಂದು ರೀತಿಯ ಕುತೂಹಲ ಅಲ್ವಾ? ಹೌದು ಮಾತಾಜಿ. ಇಲ್ಲಿ ಸ್ವಯಂಭುವ ಮನು ನಾವೀಗ ಸಾಧಾರಣ ಮನುಷ್ಯ ಅಲ್ಲ. ಸ್ವಯಂಭುವ ಮನು ಅವನು 12 ಮಹಾಜನರಲ್ಲಿ ಒಬ್ಬರು ಅವರು. ಸೊ ಹಾಗಾಗಿ ಅವರು ಕೊಟ್ಟಿರ್ತಕ್ಕಂಥದ್ದು, ಅವರು ಹೇಳಿದ್ದೆಲ್ಲ ಕಾಯ್ದೆ ಆಗುತ್ತೆ. ಯಾಕಂದ್ರೆ ಮಾನವ ಜನಾಂಗಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದೆಲ್ಲ ಮನುಸ್ಮೃತಿಯಲ್ಲಿ ಬರೆದಿದೆ. ಮನುಸ್ಮೃತಿಯನ್ನು ಬರೆದವರೇ ಸ್ವಯಂಭುವ ಮನು. ಸೊ ಹಾಗಾಗಿ ಇಲ್ಲಿ ನಮಗೆ ನಾವು ಯಾವ ರೀತಿ ನಾವು ಅನುಸರಿಸಬೇಕು ಈ ಭಾಗವತ ಧರ್ಮವನ್ನ, ಕಾಯ್ದೆ ಕಾನೂನು ಭಗವಂತನದು, ಅದೆಲ್ಲ ಇದರಿಂದ ನಮಗೆ ತಿಳಿಯುತ್ತದೆ. ಯಾಕೆಂತಂದ್ರೆ ಭಗವಂತನ ಪ್ರತಿನಿಧಿಗಳು 12 ಜನ ಮಹಾಜನರು. ಸೊ ಹಾಗಾಗಿ ಅವರು ಭಗವಂತನ ಆ ಭಾಗವತ ತತ್ವ ಇದನ್ನು ಚೆನ್ನಾಗಿ ಅರಿತಿದ್ದಾರೆ ಮತ್ತು ಅದನ್ನು ಅವರು ಆಚರಣೆ ಮಾಡ್ಕೊಂಡು ಬರ್ತಾರೆ. ಆದರೆ ಈಗಿನ ಕಾಲದಲ್ಲಿ ನಾವೇನು ನಡೀತಾ ಇದೆ, ನಮಗೆ ಇಲ್ಲಿ ಐಹಿಕ ಪ್ರಪಂಚದಲ್ಲಿ ಈಗ ನಡೀತಾ ಇರೋದು ಪಾರ್ಲಿಮೆಂಟಿನಲ್ಲಿ, ಅಂದರೆ ಸಂಸತ್ತಿನಲ್ಲಿ ದೇಶದ ಕಾನೂನುಗಳನ್ನು ಮಾಡ್ತಾರೆ ಅಲ್ವಾ? ಮಾಡ್ತಾರೆ ಅಲ್ವಾ? ಈಗ ಕಾನೂನನ್ನ ಆ ಪಾರ್ಲಿಮೆಂಟ್ ಅಲ್ಲಿ ಮಾಡ್ತಾ ಇರ್ತಾರೆ. ಈಗ ಒಂದು ಪಾರ್ಟಿ ಬಂದಾಗ ಆ ಒಂದು ರೀತಿಯ ಕಾನೂನುಗಳು ಮಾಡ್ತಾರೆ. ಆಮೇಲೆ ಅದು ಸ್ವಲ್ಪ ದಿವಸ ಆಯ್ತು, ಮತ್ತೊಂದು ಪಾರ್ಟಿ ಆಡಳಿತಕ್ಕೆ ಬಂತು, ಅವಾಗ ಆ ಕಾನೂನು ಬೇಡ, ಬೇರೆ ತರಹ ಕಾನೂನು ಮಾಡ್ತಾರೆ. ಸೊ ಇದು ನಡೀತಾನೆ ಇರುತ್ತೆ ಅಲ್ವಾ? ಸೊ ಹಾಗೆ ಕೆಲವು ದೇಶದಲ್ಲಿ ಏನ್ ಮಾಡ್ತಾರೆ, ಕೆಲವು ದೇಶದಲ್ಲಿ ಏನ್ ಹೇಳ್ತಾರೆ, ಈಗ ಮರಣದಂಡನೆ ಬೇಡ, ಅದು ತುಂಬಾ ಹೀನಾಯವಾದ ಒಂದು ಕಾನೂನು ಅಂತ ಡಿಸೈಡ್ ಮಾಡ್ತಾರೆ. ಮತ್ತು ಕೆಲವು ದೇಶದಲ್ಲಿ ಏನ್ ಹೇಳ್ತಾರೆ, ಮರಣದಂಡನೆ ಶಿಕ್ಷೆ ಇರಲೇಬೇಕು, ಜನರಿಗೆ ಅರ್ಥ ಆಗ್ಬೇಕು, ಇಂತಹ ಒಂದು ಕೆಟ್ಟವಾದ ಒಂದು ಘೋರವಾದ ಅಪರಾಧ ಮಾಡಿದ್ರೆ ಅವರಿಗೆ ತುಂಬಾ ಗಲ್ಲು ಶಿಕ್ಷೆ ಸಿಗ್ತದೆ, ಇದು ಗೊತ್ತಾಗ್ಬೇಕು. ಅದಕ್ಕೆ ಕೆಲವು ದೇಶ ಹಾಗೆ ಅಂತ ಕಾನೂನು ಮಾಡ್ತಾರೆ. ಆಮೇಲೆ ಇನ್ನು ಕೆಲವು ದೇಶದಲ್ಲಿ ಏನಾಗುತ್ತೆ, ಮಾದಕ ವಸ್ತು, ಈ ಡ್ರಗ್ಸ್ ಇದೆಲ್ಲ ಸೇವನೆ ಕಾನೂನು ಬಾಹಿರ ಅಲ್ವಾ? ಯಾರ ಹತ್ರ ಆದ್ರೂ ಒಂದು ಡ್ರಗ್ಸ್ ಸಿಕ್ಬಿಟ್ರೆ ಇಲ್ಲಿ ಪೊಲೀಸರು ಹಿಡ್ಕೊಂಡೋಗಿ ಅವನಿಗೆ ಮತ್ತೆ ಶಿಕ್ಷೆ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಇದು ಕೂಡ ನಮಗೆ ಗೊತ್ತಿದೆ. ಆದರೆ ಪ್ರಪಂಚದ ಮತ್ತೊಂದು ಕೆಲವು ಕಡೆ ಏನಾಗುತ್ತೆ, ಮಾದಕ ವಸ್ತುಗಳನ್ನ ಸೇವನೆ ಅವರಿಗೆ ಅಲ್ಲಿ ಕಾನೂನು ಪ್ರಕಾರ ಅವರಿಗೆ ಕಾನೂನು ಬಾಹಿರ ಅಲ್ಲ, ಅದು ಯಾರು ಬೇಕಾದ್ರೂ ಸೇವಿಸ್ಬೋದು. ಈ ರೀತಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್.
ಇನ್ನು ಕೆಲವು ದೇಶಗಳಲ್ಲಿ ಏನಾಗುತ್ತೆ, ಸೇಮ್ ಸೆಕ್ಸ್ ಮ್ಯಾರೇಜಸ್ ಓಕೆ ಅಂತ ಇರುತ್ತೆ. ಮತ್ತೊಂದು ಕೆಲವೊಂದು ದೇಶದಲ್ಲಿ ಅದಕ್ಕೆ ಕಾನೂನು ಬಾಹಿರ. ಈ ರೀತಿಯಾಗಿ ಜನ ದೇಶದಿಂದ ದೇಶಕ್ಕೆ, ಸಮಯದಿಂದ ಸಮಯಕ್ಕೆ ಕಾನೂನುಗಳು ಬದಲಾವಣೆ ಆಗ್ತಾನೆ ಇರುತ್ತವೆ ಅಲ್ವಾ? ಹೌದು ಹೌದು ಮಾತಾಜಿ. ಕಾನೂನುಗಳು ಬದಲಾವಣೆ ಆಗ್ತವೆ. ಆದರೆ ನಾವಿಲ್ಲಿ ತಿಳ್ಕೋಬೇಕು, ಯಮರಾಜ ಮತ್ತು ಯಮರಾಜನ ದೂತರು ಅವರು ಯಾವುದನ್ನ ಫಾಲೋ ಮಾಡ್ತಾರೆ, ಯಾವ ರೂಲ್ಸ್ ಅನ್ನ? ಯಮರಾಜ ಹೇಳಿದ್ದು ಅವ್ರು ಯಾವ್ದು ರೂಲ್ಸ್ ಅನ್ನು ಫಾಲೋ ಮಾಡ್ತಾರೆ? ಸತ್ಯವನ್ನು ರೂಲ್ಸ್ ಸ್ಪಿರಿಚುವಲ್ ಧರ್ಮಕ್ಕನುಗುಣವಾಗಿ ಯಮರಾಜ ಏನ್ ಧರ್ಮ. ಹೇಳ್ತಾರೋ ಆ ದೂತರು ಯಮರಾಜನ್ ರೂಲ್ಸ್ ಫಾಲೋ ಅವ್ರು ಯಾವ ಮಾಡ್ತಾರೆ. ಧರ್ಮವನ್ನ, ಯಾವ ರೂಲ್ಸ್ ಅನ್ನ ಫಾಲೋ ಮಾಡ್ತಾರೆ? ಸನಾತನ ಧರ್ಮ. ಅನ್ಯಾಯ ಮಾಡಿದವರಿಗೆ ಶಿಕ್ಷಿಸುವ ಈ ಭಗವಂತ ಮಾಡಿದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಾರೆ ಅಲ್ವಾ? ಸೊ ಹಾಗಾಗಿ ಈ ಮನುಸ್ಮೃತಿಯಲ್ಲಿ ಅದನ್ನೆಲ್ಲ ಹೇಳಿದ್ದಾರೆ, ಏನೇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಹಾಗಾಗಿ ಇಲ್ಲಿ ನಮಗೆ ಈಗ ಏನ್ ಕಾಣುತ್ತೆ, ಕೆಲವರು ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಯಮರಾಜ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡೋದು ಭಗವಂತನ ಆ ಒಂದು ಭಾಗವತ ಧರ್ಮದಲ್ಲಿ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತ ಅಂತ ಕೇಳಿದೆ, ಅದನ್ನ ಮಹಾಜನರು ತಿಳಿಸ್ಕೊಡ್ತಾರೆ. ಸೊ ಇಲ್ಲಿ ಮನುಸ್ಮೃತಿಯಲ್ಲಿ ಏನಿದೆ ಫಾಲೋ ಮಾಡ್ತಾರೆ ಯಾರು? ಯಮದೂತರು. ಸೊ ಹಾಗಾಗಿ ಶಾಸ್ತ್ರಗಳಲ್ಲಿ ಹೇಳಿದ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ನಾವು ಫಾಲೋ ಮಾಡಬೇಕು. ಸೊ ಹಾಗಾಗಿ ಯಮರಾಜನ ಇದನ್ನ ನಾವು ಫಾಲೋ ಮಾಡಲಿಲ್ಲ ಅಂತಂದ್ರೆ, ನಾವು ಆ ಭಗವಂತನ ರೂಲ್ಸ್ ರೆಗ್ಯುಲೇಷನ್ ಅನ್ನ ನಾವು ಮುರಿದ್ವಿ ಅಂದ್ರೆ ನಮಗೆ ಶಿಕ್ಷೆ ಇದ್ದೇ ಇದೆ, ಯಮರಾಜನ್ ಇಲ್ವಾ? ಇದೆ. ಆದ್ರೆ ಈಗ ಇಲ್ಲಿ ಏನು ನಡೀತಾ ಇದೆ, ನಮಗೆ ನಾವು ಮನುಷ್ಯರು ಮಾಡಿದ ರೂಲ್ಸ್. ಈಗ ಈ ರೂಲ್ಸ್ ಅನ್ನ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತ ಅಂದ್ರೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಭಗವಂತ ಕೊಡೋದು. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಬೇರೆ ಯಾರು ಕೊಡ್ಲಿಕ್ಕೆ ಬರೋದಿಲ್ಲ. ಮನುಷ್ಯರು ಕೊಡ್ಲಿಕ್ಕೆ ಬರೋಲ್ಲ, ದೇವತೆಗಳು ಕೊಡ್ಲಿಕ್ಕೆ ಬರೋಲ್ಲ, ಆಗ್ಲಿ ಯಾವುದೇ ರಾಜಕೀಯ ಮಿನಿಸ್ಟರ್ಗಳು ಕೊಡ್ಲಿಕ್ಕೆ ಬರೋಲ್ಲ, ಯಾವುದೇ ದೇಶದಲ್ಲಿ ಅದನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ಅದನ್ನು ಭಗವಂತನೇ ಕೊಡೋದು. ಆಯ್ತು, ಈಗ ನಮ್ಮ ದೇಶದಲ್ಲಿ ನಾವು ಅಥವಾ ಬೇರೆ ಬೇರೆ ದೇಶದಲ್ಲಿ ಅವರವರದ ಕಾನೂನು ಇರುತ್ತದೆ, ಅದನ್ನ ಮುರಿತಾರೆ ಅಲ್ವಾ? ರೂಲ್ಸ್ ಬ್ರೇಕ್ ಮಾಡ್ತಾರೆ. ಮತ್ತೆ ಆ ರೂಲ್ಸ್ ಬ್ರೇಕ್ ಆದಾಗ ಅವರಿಗೆ ಏನಾಗುತ್ತೆ, ಕಾನೂನು ಪ್ರಕಾರ ಅವರಿಗೆ ಏನಾದ್ರೂ ಕಾರ್ಯವಾಹಿ ಆಗುತ್ತೆ. ಆ ಕಾರ್ಯವಾಹಿ ಆದಾಗ ಆ ಕಾನೂನಿನಲ್ಲಿ ಅವರಿಗೆ ಏನಾಗುತ್ತೆ, ಅದನ್ನ ಅವರು ಹೇಗಾದ್ರೂ ರೂಲ್ಸ್ ಲೂಪ್ ಹೋಲ್ಸ್ ಇರುತ್ತೆ ಯಾವ್ದಾದ್ರು ಲಾದಲ್ಲಿ, ಆ ಲೂಪ್ ಹೋಲ್ಸ್ ಅನ್ನ ಅವರು ಉಪಯೋಗ ಮಾಡ್ಕೊಂಡ್ಬಿಟ್ಟು ಎಷ್ಟೋ ಜನ ಅದನ್ನ ಪಾರಾಗ್ತಾರೆ. ಯಾಕೆಂದ್ರೆ ಎವಿಡೆನ್ಸ್ ಇಲ್ಲ ಅಂತ ಪಾರಾಗ್ಬಿಡ್ತಾರೆ ಅಲ್ವಾ? ಹೌದು ಮಾತಾಜಿ. ಇವನ್ ಹೌದು ಮಾತಾಜಿ. ಎಷ್ಟು ಜನ ಅಂದ್ರೆ ಇದು ಎವಿಡೆನ್ಸ್ ಇಲ್ಲ, ಪ್ರೂವ್ ಆಗ್ಲಿಲ್ಲ ಇವನ್ ಮೇಲೆ ಕೇಸು ಅಂತ ಹೇಳಿ ಆ ಒಂದು ಕೋರ್ಟ್ ಇಂದ ಕೂಡ ಅವರಿಗೆ ಖುಲಾಸೆ ಮಾಡ್ಬಿಡ್ತಾರಲ್ವಾ? ಹೌದು ಹೌದು. ಆದ್ರೆ ಈಗ ಏನ್ ಕಾಣುತ್ತೆ, ಈಗ ನಮಗೆ ಅವರು ಅಲ್ಲಿಂದ ಪಾರಾಗ್ ಹೋದ್ರು ಅಂತ ಕಾಣುತ್ತೆ. ಆದ್ರೆ ಪ್ರಕೃತಿ ನಿಯಮಗಳು ತುಂಬಾ ಕ್ರೂರ, ಅದನ್ನ ಮುರಿಲಿಕ್ಕೆ ಆಗೋದಿಲ್ಲ. ಮುರಿದ್ರೆ ಯಮರಾಜನ ಪನಿಷ್ಮೆಂಟು ಮತ್ತೆ ರೆಡಿ. ಸೊ ಯಮರಾಜನ ಪನಿಷ್ಮೆಂಟ್ ಅಂದ್ರೆ ನಿಮ್ಗೆಲ್ಲ ಮುಂದೆ ಓದ್ಬೋದು ಭಾಗವತಮಲ್ಲಿ ಯಾವ ತರ ಇರುತ್ತೆ ಅಂತ. ಆ ನರಕದಲ್ಲಿ ಯಾವ ತರ ಕಡಾಯಲ್ಲಿ ಎಣ್ಣೆಯಲ್ಲಿ ತೆಗೆದು ಮಾಡ್ತಾರೆ, ಎಷ್ಟು ರೀತಿಯದ್ದು ಪನಿಷ್ಮೆಂಟ್ಗಳಿದೆ ಅದನ್ನೆಲ್ಲ. ಸೊ ಹಾಗಾಗಿ ನಾವು ಯಾವುದನ್ನ ಫಾಲೋ ಮಾಡಬೇಕು ರೂಲ್ಸ್ ಅಂತಂದ್ರೆ, ಧರ್ಮಶಾಸ್ತ್ರಗಳಲ್ಲಿ ಹೇಳಿದ ಅದನ್ನ ಮಾಡಬೇಕು. ಅದರಲ್ಲಿ ಸ್ವಯಂಭುವ ಮನುವರು ಬರೆದಿರ್ತಕ್ಕಂತಹ ಈ ಮನುಸ್ಮೃತಿ ಅದು ನಮ್ಮ ಮಾನವ ಜನಾಂಗಕ್ಕೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಕೆಲವೊಂದು ಈ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ನಾವು ತಿಳ್ಕೊಳ್ಳೋದು ಹೇಗೆ? ಹಾಗಾದ್ರೆ ಈಗ ನಮ್ಗೊಂದು ರೂಲ್ಸ್ ರೆಗ್ಯುಲೇಷನ್ ಇದೆಯಪ್ಪ ಭಗವಂತಂದು ಅಂತ, ಅದನ್ನ ನಾವು ತಿಳ್ಕೊಳ್ಳೋದು ಹೇಗೆ? ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಈಗ ನಾವು ಈಗ ಪ್ರೆಸೆಂಟ್ ನಾವು ಐಹಿಕ ಲೋಕದಲ್ಲಿ ಇದ್ದೇವೆ, ನಾವು ಈ ಒಂದು ಭೂಮಿ ಮೇಲೆ ಇದ್ದೇವೆ ನಾವು. ಈಗ ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಗೆ ತಿಳ್ಕೊಳ್ತೇವೆ? ಗುರು ಮುಖಾಂತರ ತಿಳ್ಕೊಳ್ಬೇಕು. ಧರ್ಮಗ್ರಂಥಗಳು ಎಲ್ಲರೂ ಓದ್ಲಿಕ್ಕೆ ಹೋಗ್ತಾರಾ? ಇಲ್ಲ, ಅವರು ಗುರುಗಳು ತಿಳಿದವರಿಂದ ತಿಳ್ಕೊಳ್ಬೇಕು. ಸೊ ನಾವು ತಿಳಿದವರಿಂದ ತಿಳ್ಕೊಳ್ಬೇಕು. ಮತ್ತೆ ಯಾವ ತರ ತಿಳ್ಕೊಳ್ಬೇಕು? ನಮ್ಗ್ ಶಿಕ್ಷೆ ಆದಾಗ ಅದು ನೋವುಗಳು ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಅದು ಗೊತ್ತಾಗುತ್ತೆ. ನಾವು ಸ್ವತಃ ಅನುಭವಿಸ್ಕೊಂಡು ಕೇಳ್ಕೋಬೇಕು. ಗ್ರಂಥಗಳಿಂದ ತಿಳ್ಕೊಳ್ಬೇಕು. ಈಗ ಹರೇ ಕೃಷ್ಣ, ಧನ್ಯವಾದಗಳು. ಈಗ ನಾವು 3 ರೀತಿಯಿಂದ ತಿಳ್ಕೊಬಹುದು. ಅಂದ್ರೆ ಒಂದು, ಓಹೋ ಅವನು ಏನೋ
ಅವನೇನೋ ತಪ್ಪು ಮಾಡ್ದ, ಕದ್ದಿದ್ರಿಂದ ಅವನಿಗೆ ಶಿಕ್ಷೆ ಸಿಕ್ತು, ಯಾರೋ ಮಾತಾಡಿದ್ರು, ಕೇಳ್ಕೊಂಡ್ರು, ಓಹೋ ಹಾಗಾದ್ರೆ ನಾನು ಕದ್ರೆ ನನಗೆ ಶಿಕ್ಷೆ ಆಗತ್ತೆ. ಸೊ ಇದನ್ನ ಕೇಳಿ ತಿಳ್ಕೊಳ್ಳೋದು, ಆಯ್ತಾ. ಆಮೇಲೆ ಇನ್ನೊಂದು ರೀತಿ ಬರುತ್ತೆ, ಅಂದ್ರೆ ಕೆಲವೊಂದನ್ನ ಅನುಭವ. ಈಗ ಮಾತಾಜಿ ಹೇಳಿದ್ರು, ನಮಗೆ ಕೆಲವರು ಏನ್ ಮಾಡ್ತಾರೆ, ಕದ್ದು ಅವನು ಜೈಲಿಗೆ ಹೋಗಿ ಅಲ್ಲಿ ಶಿಕ್ಷೆ ಅನುಭವಿಸ್ಕೊಂಡು ಬರ್ತಾನೆ. ಆಮೇಲೆ ಅಯ್ಯೋ ಬೇಡಪ್ಪ, ಕಷ್ಟ ಇದು, ನನಗೆ ಈ ತರ ವ್ಯವಹಾರ ಬೇಡ, ಇದು ನನಗೆ ತುಂಬಾ ಈ ಕಾನೂನು ಮುರಿದಿದ್ದೇನೆ ನಾನು ಅಂತ ಕಲಿತಾರೆ. ಸೊ ಇನ್ನೊಂದು ಅನುಭವದಿಂದ ಕೇಳೋದು. ಇನ್ನು ಬುದ್ಧಿವಂತನಾದವನು, ಈಗ ಬುದ್ಧಿ ಇಲ್ಲದವನು ಏನ್ ಮಾಡ್ತಾನೆ, ತಿಳುವಳಿಕೆ ಇಲ್ಲದವನು ಅನುಭವದಿಂದ ಕಲಿತಾನೆ. ಸ್ವಲ್ಪ ಬುದ್ಧಿವಂತ ಇದ್ದವನು ಹರೇ ಕೃಷ್ಣ. ಲಕ್ಷ್ಮೀ ಬೀವಿ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಲಕ್ಷ್ಮೀ ಬೀವಿ ಮಾತಾಜಿ మ్యూట్ ಮಾಡಿ. నాకు ఎప్పుడో తెలుసు. సరే. ಹರೇ ಕೃಷ್ಣ. ಸೊ ಬುದ್ಧಿವಂತರಾದವರು ಏನ್ ಮಾಡ್ತಾರೆ, ಕೇಳಿ ತಿಳ್ಕೊಳ್ತಾರೆ. ಅದಕ್ಕಿಂತ ಹೆಚ್ಚು ಬುದ್ಧಿವಂತರಾದವರು ಅವರು ಶಾಸ್ತ್ರಗಳನ್ನು ಓದಿ ತಿಳ್ಕೊಳ್ತಾರೆ. ಹರೇ ಕೃಷ್ಣ. ಲಕ್ಷ್ಮೀ ಬೀವಿ ಮಾತಾಜಿ ಯಾರಿಗಾದ್ರೂ ಮಾಡ್ಲಿಕ್ಕೆ ದಯವಿಟ್ಟು ಕ್ಲಾಸ್ ಅಂದ್ರೆ ಇದು ನಡೀತಿರ್ಬೇಕಾದ್ರೆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಎಲ್ಲರೂ ಕೂಡ ಮ್ಯೂಟ್ ಆಲ್. ಹರೇ ಕೃಷ್ಣ. ಸೊ ಹಾಗಾಗಿ ಕೆಲವರು ಕೇಳಿ ತಿಳ್ಕೊಳ್ತಾರೆ, ಕೆಲವರು ಅನುಭವದಿಂದ ತಿಳ್ಕೊಳ್ತಾರೆ, ಮತ್ತೆ ಕೆಲವರು ಶಾಸ್ತ್ರದಿಂದ ತಿಳ್ಕೊಳ್ತಾರೆ. ಸೊ ಶಾಸ್ತ್ರದಿಂದ ತಿಳ್ಕೊಂಡು ಜಾಗರೂಕರಾಗಿ ಇರ್ತಾರೆ ಅಲ್ವಾ. ಈಗ ನಮಗೆ ಇದು ಈ ಶಾಸ್ತ್ರ ಅಥವಾ ಈ ಶಾಸ್ತ್ರದಲ್ಲಿ ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಭಗವಂತ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ನಾವು ಇಲ್ಲಿ ಯಾಕೆ ಐಹಿಕ ಪ್ರಪಂಚಕ್ಕೆ ಬಂದಿದ್ದೇವೆ ಅಂದ್ರೆ, ನಾವು ಇಲ್ಲಿ ಸುಧಾರಣೆ ಆಗ್ಲಿಕ್ಕೆ ಬಂದಿದ್ದೇವೆ. ಸುಧಾರಣೆ ಆಗ್ಲಿಕ್ಕಾಗಿ ಭಗವಂತ ನಮ್ಗೆಲ್ಲ ರೂಲ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಈ ಶಾಸ್ತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಈ ರೂಲ್ಸು, ಉಪದೇಶಗಳು ನಮಗೆ ಅಂದ್ರೆ ನಮ್ಮ ಮನಸ್ಸಿಗೆ ಹಿತ ಆಗದೆ ಇರಬಹುದು, ಅಥವಾ ನಮ್ಮ ಮನಸ್ಸಿಗೆ ಒಪ್ಪಿಗೆ ಆಗದೆ ಇರಬಹುದು. ಆದ್ರೂ ಕೂಡ ಅದನ್ನ ನಾವು ಪಾಲಿಸ್ಲೇಬೇಕು. ಯಾಕೆಂತಂದ್ರೆ, ನಾವು ಕೈಯನ್ನ ತೆಗೆದು ಬೆಂಕಿ ಹತ್ರ ಇಟ್ರೆ, ಆ ಬೆಂಕಿ ಮಗು ಇಟ್ಟು ಬೆಂಕಿಗೆ ಹತ್ರ ಕೈ ಬೆರಳು ಅಂತ ಮಗು ಅಂತ ಅದರನ್ನ ನನಗೆ ಕೈ ಸುಟ್ಟೋಯ್ತು ಅಂತ ಹೇಳ್ಕೊಂಡು ಮಗು ಅಂತ ಬೆಂಕಿ ಸುಡೋದು ಬಿಡೋದಿಲ್ವಲ್ಲ. ಸೊ ನನಗೆ ಗೊತ್ತಿಲ್ಲ, ಅಜ್ಞಾನ, ನಾನು ಗೊತ್ತಿಲ್ಲದೆ ಮಾಡಿದೆ, ಇಲ್ಲ, ಕಾನೂನನ್ನ ನಾವು ಪಾಲಿಸ್ಲೇಬೇಕು. ಗೊತ್ತಿಲ್ಲ ಅಂದ್ರೆ ಗೊತ್ತು ಮಾಡ್ಕೊಳ್ಬೇಕು. ಯಾಕೆ, ನಮ್ಮ ಮನುಷ್ಯ ಜೀವನ ಇರೋದೇ ಅದಕ್ಕಾಗಿ. ಸೊ ಹಾಗಾಗಿ ಇಲ್ಲಿ ಗೊತ್ತು ಮಾಡ್ಕೊಳ್ಳಿಲ್ಲ, ಗೊತ್ತು ಮಾಡ್ಲಿಕ್ಕೂ ಯಾರು ಹೇಳಿದ್ರು ಕೇಳಲಿಲ್ಲ, ಆಗ ಶಿಕ್ಷೆಯನ್ನು ಅನುಭವಿಸ್ಲೇಬೇಕಾಗತ್ತೆ. ಈಗ ನಾವು ಒಂದು ಉದಾಹರಣೆ ನೋಡೋಣ. ಈಗ ದುರ್ಯೋಧನ ತುಂಬಾ ಅನ್ಯಾಯ ಮಾಡಿದರು ಕೌರವರು. ಸೊ ಅಂದ್ರೆ ಪಾಂಡವರಿಗೆ ತುಂಬಾ ಅನ್ಯಾಯ ಮಾಡಿದ್ರು. ಅವರದ್ದ ಎಲ್ಲವನ್ನೂ ಕೂಡ ಅವರು ಆಸ್ತಿಯನ್ನು ಕೂಡ ಅವರು ಜೂಜಾಟದಲ್ಲಿ ಅವರದನ್ನ ತಮ್ಮದಾಗಿ ಮಾಡಿಕೊಂಡ್ರು. ಅದು ಆಯ್ತು, ಮೋಸದ ಜೂಜು. ಇದು ನಮಗೆ ಗೊತ್ತಿದೆ. ಸೊ ಆಗ ಮತ್ತೆ ಎಲ್ಲ ಮುಗಿಸ್ಕೊಂಡು ಪಾಂಡವರು ಬಂದಾಗ, ಅವರು ಎಲ್ಲ ವನವಾಸವನ್ನು ಮುಗಿಸಿ ಬಂದಾಗ, ಅಜ್ಞಾತವಾಸ ಎಲ್ಲ ಮುಗಿಸಿ ಬಂದಾಗ, ಶ್ರೀಕೃಷ್ಣ ಅವ್ರು ಕೇಳಿದ್ರು, 5 ಹಳ್ಳಿಯನ್ನ ನಮಗೆ ಕೊಡು, ಗ್ರಾಮವನ್ನ ನಾವು ಮಾಡ್ತೇವೆ ಅಂತ. ಅದಕ್ಕೂ ಕೊಡ್ಲಿಕ್ಕೆ ತಯಾರಾಗ್ಲಿಲ್ಲ. ಅದಕ್ಕಿಂತ ಮುಂಚೆ ದುರ್ಯೋಧನ ಹತ್ರ ಕೃಷ್ಣ ಹೋಗಿ ಸಂಧಾನ ಮಾಡಿದ ಅಲ್ವಾ. ಇದೆಲ್ಲರಿಗೂ ಗೊತ್ತಿದೆ. ಸಂಧಾನ ಮಾಡಿದ, ಮತ್ತೆ ಅವನಿಗೆ ಎಲ್ಲ ರೀತಿಯಲ್ಲಿ ಅಂದ್ರೆ ಹೇಳಿದ. ಆದ್ರೆ ದುರ್ಯೋಧನ ಕೇಳಲಿಲ್ಲ. ಒಂದು ಸೂಜಿ ಮನೆಯಷ್ಟು ಕೂಡ ನಾನು ಕೊಡಲ್ಲ ಅಂದ್ಬಿಟ್ಟ. ಅಂದ್ರೆ ಅವರದ್ದು ನ್ಯಾಯ, ಪಾಂಡವರಿಗೆ ಸಿಗಬೇಕಾಗಿದ್ದು ನ್ಯಾಯ, ಆದ್ರೆ ಇವರು ಅನ್ಯಾಯ ಮಾಡಿದ. ಸೊ ಈ ಅನ್ಯಾಯ ಮಾಡಿದ್ರಿಂದ ದುರ್ಯೋಧನಿಗೆ ಶಿಕ್ಷೆ ಹೇಗೆ ಸಿಕ್ತು ಅಂತಂದ್ರೆ, ದುರ್ಯೋಧನನಿಗೆ ಆ ಶಿಕ್ಷೆ ಆ ಯುದ್ಧ ಭೂಮಿಯಲ್ಲಿ ಸಿಕ್ತು. ಹೇಗೆ ಸಿಕ್ತು? ಆ ಭೀಮ ಅವನನ್ನ ತೊಡೆ ಮುರಿದ, ತನ್ನ ಗದೆಯಿಂದ ತೊಡೆ ಮುರಿದ. ಅದಕ್ಕಿಂತ ಮುಂಚೆ ಗಾಂಧಾರಿ ದುರ್ಯೋಧನನನ್ನ ತುಂಬಾ ವಜ್ರಕಾಯ ಮಾಡಬೇಕು ಅಂತ ಅವಳು ಎಲ್ಲ ಅವನಿಗೆ ಕೊಟ್ಟಿದ್ಲು, ಅವನಿಗೆ ಒಂದು ಆಶೀರ್ವಾದ ಕೊಟ್ಟಿದ್ಲು, ನೀನು ಬಾರಪ್ಪ ನಗ್ನನಾಗಿ ಬಾ. ಆದ್ರೂ ಕೂಡ ಅವನು ತನ್ನ ಒಂದು ಪೋರ್ಷನ್ ಅವನು ಕವರ್ ಮಾಡಿದ್ದ. ಸೊ ಹಾಗಾಗಿ ಆ ಪೋರ್ಷನ್ ವೀಕ್ ಇದ್ದಿತ್ತು. ಆ ತೊಡೆಯ ಹತ್ತಿರದ ಭಾಗವನ್ನು ಅವನು ತನ್ನ ಒಂದು ಗುಪ್ತಾಂಗವನ್ನೆಲ್ಲ ಅವನು ಕವರ್ ಮಾಡಿಕೊಂಡು ತಾಯಿ ಮುಂದೆ ಬಂದಿದ್ದ. ಆ ಗಾಂಧಾರಿ ಮಾಡಿದ್ದು ಎಲ್ಲವೂ ಕೂಡ ಅವನಿಗೆ ಇದಾಗಿದ್ರು ಕೂಡ ಆ ಭಾಗ ಮಾತ್ರ ಅಲ್ಲಿ ಪ್ರೊಟೆಕ್ಷನ್ ಇರಲಿಲ್ಲ. ಸೊ ಹಾಗಾಗಿ ಗಾಂಧಾರಿ ಯಾಕೆ ಎಷ್ಟು ಶಕ್ತಿ ಇತ್ತು ಅಂದ್ರೆ, ಗಾಂಧಾರಿ ಪತಿವ್ರತೆ.
ಸೊ ಹಾಗಾಗಿ ಅಷ್ಟು ಶಕ್ತಿಯಿಂದ ಅವಳು ಮಾಡಿದ್ಲು ತನ್ನ ಮಗ ಸೋಲ್ಬಾರ್ದು ಅಂತ. ಆದರೆ ಕೃಷ್ಣನ ಪ್ಲಾನೇ ಬೇರೆ. ಸೊ ಕೃಷ್ಣ ಯಾವ ಥರ ಅವನಿಗೆ ಪಾಠ ಕಲಿಸಿದ ಅಂದರೆ ಭೀಮ ಮತ್ತು ದುರ್ಯೋಧನರ ಯುದ್ಧದಲ್ಲಿ ಆ ಭೀಮನ ಗದೆಯಿಂದ ಅವನು ತೊಡೆ ಮುರಿದು ಅಲ್ಲಿ ಆ ಯುದ್ಧ ಭೂಮಿಯಲ್ಲಿ ಬಿದ್ದ. ಮತ್ತೆ ಅಲ್ಲಿ ಅದರಿಂದ ನೋವು ತಿನ್ನುತ್ತಾ ಅವನು ಮರಣವನ್ನಪ್ಪಿದ ಅಲ್ವಾ. ಸೊ ಹಾಗಾಗಿ ಯಾರಿಗೆ ಯಾರು ಇದರಿಂದ ಕಲಿಯೋದಿಲ್ವಾ, ಅಂದ್ರೆ ಯಾರು ಹೇಳಿದ್ರೂ ಪಾಠ ಕಲಿಯೋದಿಲ್ವೋ ಅವಾಗ ಅವ್ರಿಗೆ ಏನ್ ಮಾಡ್ಬೇಕಾಗತ್ತೆ, ಶಿಕ್ಷೆ ಕೊಟ್ಟು ಪಾಠ ಕಲಿಸ್ಬೇಕಾಗತ್ತೆ. ಸೊ ಈ ರೀತಿ ಈ ಕೃಷ್ಣನಿಗೂ ಕೂಡ ಅವನು ಆ ತರ ನೋವಿನಿಂದ ಇದ್ದಾಗದ ಆ ಒಂದು ಯುದ್ಧ ಭೂಮಿಯಲ್ಲಿ ನೋವಿಂದ ಇದ್ದಿದ್ದನ್ನು ನೋಡಿ ಅವನಿಗೂ ಕೂಡ ಬೇಜಾರಾಗತ್ತೆ. ಯಾಕೆ, ಇವನಿಗೆ ಬುದ್ಧಿ ಕಲಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡಿದೆ, ಆದ್ರೂ ಕೂಡ ಯಾವ ರೀತಿ ಪ್ರಯತ್ನ ಮಾಡಿದ್ರು ಬುದ್ಧಿ ಕಲೀಲಿಲ್ಲ ದುರ್ಯೋಧನ. ಸೊ ಹಾಗಾಗಿ ನಾವು ನೋವು ತಿಂದೆ ಪಾಠ ಕಲಿಬೇಕಾಯಿತು. ಸೊ ಆದ್ದರಿಂದ ಜೀವನ ಅಂದ್ರೆ ಈ ತರ ಇರುತ್ತೆ. ಕೆಲವರು ಏನ್ ಮಾಡ್ತಾರೆ, ಪಾಠ ಕಲೀಲಿಕ್ಕೆ ಇಷ್ಟಪಡೋದಿಲ್ಲ. ತಾವು ಕಾನೂನು ಮುರಿದ್ರು ತಾವು ಅದನ್ನ ಯಾವುದೇ ಒಂದು ತಾವು ಆ ಕಾನೂನಿನ ಒಂದು ಇದರಲ್ಲಿ ಇದ್ದೇವೆ, ತಾವು ಒಂದು ಹೈ ಪೋಸ್ಟ್ ಅಲ್ಲಿ ಇದ್ದೇವೆ, ಯಾವುದೋ ಒಂದು ಮಿನಿಸ್ಟರು ಅಥವಾ ಯಾವುದೋ ಒಂದು ಹೈ ಪೋಸ್ಟ್ ಅಲ್ಲಿ ಇದ್ದೇವೆ, ನಾವು ಇದನ್ನ ಕಾನೂನು ಮುರಿದಿದ್ದನ್ನ ನಾವು ಗೆದ್ದು ಬಂದ್ಬಿಡ್ತೇವೆ, ಇದರಲ್ಲಿ ಸಿಕ್ಕಾಕೊಳ್ಳೋದಿಲ್ಲ ಅಂತ. ಆದರೆ ಆ ಥರ ಅಲ್ಲ, ಭಗವಂತನ ಕಾನೂನು ಅವನಿಗೆ ಪನಿಷ್ಮೆಂಟ್ ಕೊಟ್ಟೇ ಕೊಡುತ್ತೆ ಕಾನೂನಿನ ಪ್ರಕಾರ. ಸೊ ಹಾಗಾಗಿ ಈಗ ಕೆಲವು ನಮ್ಮ ಜೀವನದಲ್ಲಿ ಕೆಲವು ಪಾಠವನ್ನ ನಾವು ಸ್ವಲ್ಪವೇ ಪೆಟ್ಟಿನಿಂದ ಕಲಿತೇವೆ, ಕೆಲವೊಂದು ಪಾಠವನ್ನ ನಾವು ತುಂಬಾ ಕಷ್ಟಕರವಾದ ರೀತಿಯಲ್ಲಿ ಪಾಠವನ್ನ ನಾವು ಕಲಿತೇವೆ ಅಲ್ವಾ. ಹರೇ ಕೃಷ್ಣ ಅಲ್ವಾ. ಹೌದು ಮಾತಾಜಿ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ತುಂಬಾ ಕಷ್ಟ ಬಂದು ನಾವು ಪಾಠ ಕಲಿತೇವೆ ಅಲ್ವಾ. ಹೌದು ಮಾತಾಜಿ. ಓ ನಾನು ಹೀಗ್ ಮಾಡ್ಬಾರಿತ್ತು, ಹೀಗ್ ಮಾಡಿದ್ರಿಂದ ನನಗೆ ಹೀಗಾಯ್ತು. ಆಮೇಲೆ ಕೆಲವೊಮ್ಮೆ ನಮ್ಗೆ ತುಂಬಾ ಸಟ್ಲ್ವೇ ಸ್ವಲ್ಪವೇ ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ, ಓ ನನ್ಗೇನೋ ಈ ಕಷ್ಟ ಬಂದಿದೆ ಅಂದ್ರೆ ನಾನೇನೋ ತಪ್ಪು ಮಾಡಿದ್ದೇನೆ, ನನ್ಗೇನೋ ಭಗವಂತ ಪ್ಲಾನ್ ಕೊಟ್ಟಿದ್ದಾನೆ ಅಂತ. ಭಗವಂತನ ಪ್ಲಾನು ಅವನಿಗೆ ನಂಗೆ ಗೊತ್ತು, ಕಷ್ಟ ಇದೆ ಅಂದ್ರೆ ಅಲ್ಲಿ ಏನೋ ನಾನೇನೋ ತಪ್ಪು ಮಾಡಿದೆ ಅದಕ್ಕೆ ಬಂದಿದೆ ಅಂತ. ಸೊ ಹಾಗಾಗಿ ಇಲ್ಲಿ ಏನ್ ತಿಳ್ಕೊಳ್ಬೇಕಂದ್ರೆ, ಕೃಷ್ಣ ನಮಗೆ ಸುಪ್ರೀಂ ಕಂಟ್ರೋಲರ್, ನಮ್ಗೆ ಗೊತ್ತಿದೆ ಕೃಷ್ಣ ಎಲ್ಲದನ್ನೂ ಕಂಟ್ರೋಲ್ ಮಾಡ್ತಾನೆ. ಹೇಗೆ ಕಂಟ್ರೋಲ್ ಮಾಡ್ತಾನೆ ಅಂತ ನಾವು ತಿಳ್ಕೊಳ್ಳೋದು. ಈಗ ನಾವು ಮನೆಯಲ್ಲಿ ಟಿವಿ ಇದೆ ಅಂತ ಇಟ್ಕೊಳ್ಳಿ, ಟಿವಿ ಮುಂದೆ ನಾವು ಕೂಳ್ತಿರ್ತೇವೆ, ಯಾವುದೋ ಒಬ್ಬ ನಮ್ಮ ಕ್ಲೋಸ್ ಫ್ರೆಂಡ್ ಬಂದು ಆ ಟಿವಿ ರಿಮೋಟ್ ಅನ್ನ ಕಂಟ್ರೋಲ್ ಮಾಡಿಕೊಂಡು ಅವನು ನಮಗೆ ಆ ಟಿವಿನಲ್ಲಿ ನಮಗೆ ಹೆಚ್ಚಿನ ಒಂದು ಅವನಿಗೆ ಬೇಕಾಗಿದ್ದ 3D ಇದನ್ನೆಲ್ಲ ಹಾಕಿದ್ರೆ, ಒಂದು ವಿಡಿಯೋ ಹಾಕಿದ್ರೆ ಅದು ನಮಗೆ ಅದನ್ನ ನೋಡ್ಲೇಬೇಕಾಗತ್ತೆ. ಅದೇ ರೀತಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಭಗವಂತ ನಮ್ಮನ್ನ ಕಂಟ್ರೋಲ್ ಮಾಡ್ತಾನೆ. ಯಾಕೆ, ನಮ್ಮ ಇಚ್ಛೆ ಪ್ರಕಾರ ನಾವು ಏನೇನು ಪಾಪ ಕರ್ಮಗಳನ್ನ ನಾವು ಮಾಡಿದ್ದೇವೆ ಅದನ್ನ ಅನುಭವಿಸ್ಲಿಕ್ಕೆ ಎಲ್ಲ ಒಂದೊಂದಾಗಿ ಬರ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ನಿಜವಾಗಿ ನಾವು ಒಂದು ಈ ಭಗವಂತನ ಬಗ್ಗೆ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸು ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಶಾಸ್ತ್ರ ಚಕ್ಷುವಿನಿಂದ ಅರ್ಥ ಮಾಡ್ಕೊಳ್ಬೇಕು. ಸೊ ಆದ್ದರಿಂದ ಈ ಕೃಷ್ಣ ಈ ತರ ಕಂಟ್ರೋಲ್ ಮಾಡ್ತಾನೆ ಭಗವಂತ, ಅದನ್ನ ಅರ್ಥ ಮಾಡ್ಕೊಂಡು ಭಕ್ತನಾದವನು ಅದನ್ನ ಫಾಲೋ ಮಾಡ್ತಾನೆ ಭಾಗವತ ಧರ್ಮವನ್ನ. ಸೊ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕು, ಇಲ್ಲಿ ಸ್ವಯಂಭೂವಮ್ಮನು ಇಲ್ಲಿ ಏನು ಅಂತ ಮಾಡಿದ್ದಾನೆ, ತನಗೆ ಗಂಡು ಮಕ್ಕಳಿದ್ದರೂ ತನಗೆ ಮಗಳ ಮಗನನ್ನು ನನಗೆ ಕೊಡು ಅಂತ ಹೇಳಿ ಮದುವೆ ಆಗುವಾಗಲೇ ಅವನು ಷರತ್ತು ಹಾಕಿರ್ತಾನೆ. ಅದು ಯಾಕೆ ಹಾಕಿರ್ತಾನೆ ಅದೆಲ್ಲ ಮುಂದೆ ಡಿಸ್ಕಸ್ ಮಾಡುವ. ಆಮೇಲೆ ನಿಯಮವನ್ನು ಹಾಕಿ ಮಾಡ್ತಾನೆ. ಸೊ ಇದಕ್ಕೆ ಪುತ್ರಿಕಾ ಧರ್ಮ ಅಂತ ಕರೀತಾರೆ. ಸೊ ಇದೊಂದು ರೂಲ್ಸ್ ಮಾಡ. ಈಗ ನೋಡೋಣ ಭಕ್ತರು ಹೇಗೆ ತಮ್ಮ ಜೀವನದಲ್ಲಿ ಏನಾದ್ರೂ ಕಷ್ಟ ಬಂದ್ರೆ ಅದನ್ನ ಹೇಗೆ ಎದುರಿಸ್ತಾರೆ, ತಾವು ಮಾಡಿದ್ದನ್ನ ತಾವು ಅನುಭವಿಸ್ಬೇಕು, ಈ ಭಾವನೆ ಅವರಲ್ಲಿ ಹೇಗೆ ಬರುತ್ತೆ. ತತ್ತೇನುಕಂಪಂ ಸುಶಮೀಕ್ಷಮಾಣೋ ಭುಂಜಾನಮೇವಾತ್ಮಕೃಪಂ ವಿಪಾಕಂ ಹೃದ್ವಾಗ್ವಿಸರ್ಗೋ ವಿದದನ್ನಮಸ್ತೆ ಜೀವೇತಯೋ ಮುಕ್ತಿಪದ ಸದಾಯವಾಗ್. ಆ ಭಕ್ತರು ಹೇಗೆ ತಿಳ್ಕೊಳ್ತಾರೆ ಅಂತಂದ್ರೆ, ಈಗ ನಮಗೆ ಕಷ್ಟ ಬಂದರೂ ಕೂಡ ತತ್ತೇನುಕಂಪ ಸುಶಮೀಕ್ಷಮಾಣು, ನಾವ್ ಏನಾದ್ರೂ ಕಷ್ಟ ಬಂತಂದ್ರೆ ಆ ಭಕ್ತರು ಏನ್ ಹೇಳ್ತಾರೆ, ಓ ನಾನು ತುಂಬಾ ಪಾಪ ಮಾಡಿದ್ದೆ, ಎಷ್ಟೋ ಕಷ್ಟ ಬರಬೇಕಾಗಿತ್ತು, ಆದ್ರೆ ಭಗವಂತ ಈ ಸ್ವಲ್ಪದರಲ್ಲಿ ನನಗೆ ಮತ್ತೆ ಪಾರ್ ಮಾಡಿಬಿಟ್ಟಿದ್ದಾನೆ. ಈಗ ಒಂದು ದೊಡ್ಡ ಆಕ್ಸಿಡೆಂಟ್ ಆಯ್ತು ಭಕ್ತನಿಗೆ ಅಂತ ತಿಳ್ಕೊಳ್ಳುವ,
ಅವರಿಗೆ ಭಕ್ತ ಆದ್ಮೇಲೆ ಏನು ಕಷ್ಟ ಬರುವುದಿಲ್ಲ ಅಂತಲ್ಲ, ಆ ಕಷ್ಟವನ್ನು ಎದುರಿಸುವ ರೀತಿಯನ್ನು ಭಕ್ತ ಬದಲಾವಣೆ ಮಾಡ್ಕೊಳ್ತಾನೆ. ಹಾಗೆ ಏನಪ್ಪ ಆಕ್ಸಿಡೆಂಟ್ ಆದ್ರೂ ಸಣ್ಣ ಗಾಯದಲ್ಲೇ ಹೋಯ್ತು, ಅಯ್ಯೋ ನನಗೆ ದೊಡ್ಡ ತೊಡೆ ಮುರಿಬೇಕಾಗಿತ್ತು, ನನಗೆ ಫ್ರಾಕ್ಚರ್ ಆಗ್ಬೇಕಾಗಿತ್ತು, ಅದ್ರ ಭಗವಂತ ಸ್ವಲ್ಪ ಗಾಯ ಮಾಡಲಿಕ್ಕೆ ಅದರಲ್ಲೇ ನನಗೆ ಕೊಟ್ಟಿದ್ದಾನೆ, ಇದು ಭಗವಂತನ ಅನುಗ್ರಹ ಅಂತ ತಿಳ್ಕೊಳ್ತಾರೆ. ಆಮೇಲೆ ಈ ಸುಖ ಬಂತು ಅಂದ್ರೂ ಕೂಡ ಹಾಗೆ, ಸುಖ ಬಂದ್ರು ಕೂಡ ನಾನು ಈ ಸುಖಕ್ಕೆ ಅರ್ಹನಲ್ಲ, ನನಗೆ ಈ ಸುಖ ಬಂದಿರೋದು ಭಗವಂತನ ಅನುಗ್ರಹ. ನನಗೆ ಯಾವುದೇ ವಿಚಾರದಲ್ಲಿ ಐಹಿಕ ಸುಖದಲ್ಲಿ ಯಾವುದೇ ಇರಲಿ ಅದು ಬಂದಿರೋದು. ಈಗ ಒಂದು ಮನೆ ನಾನು ಕಟ್ಕೊಂಡೆ, ನಾನು ಮಾಡಿದ್ದಲ್ಲ, ಭಗವಂತ ನನಗೆ ಅನುಗ್ರಹ ಕೊಟ್ಟಿದ್ದಾನೆ. ಸೊ ಈ ಭಾವನೆ, ಯಾವುದು ಕಷ್ಟ ಬಂದರೂ ಕೂಡ ಆ ಕಷ್ಟ ಭಗವಂತನ ಅನುಗ್ರಹ ಅಂತ ತೆಗೆದುಕೊಂಡಾಗ ಈ ರೀತಿಯಿಂದ ಯಾರು ಮಾಡ್ತಾರೆ ಅವರು ಭಗವಂತನ ಆ ಒಂದು ಇದಕ್ಕೆ ಅರ್ಹರು, ಭಗವಂತನ ಲೋಕಕ್ಕೆ ಹೋಗಲು ಅರ್ಹರು. ಈಗ ಇನ್ನೊಂದು ರೀತಿ ಭಕ್ತರು ಹೇಗೆ ತೆಗೆದುಕೊಳ್ತಾರೆ ಕಷ್ಟ ಅಥವಾ ಯಾವುದೇ ಒಂದು ವಿಚಾರವನ್ನ, ಹಾಗೆ ಅಂದ್ರೆ ಏನಾದ್ರೂ ನಮ್ಗೆ ವಿರುದ್ಧವಾದ ವಿಚಾರಗಳು ಬಂದಾಗ, ಘಟನೆಗಳು ಬಂದಾಗ ಅದನ್ನ ಹೇಗೆ ತಗೊಳ್ತಾರೆ ಅದನ್ನು ಕೂಡ ನಾವು ಕಲ್ತ್ಕೋಬೇಕು. ಯಾಕೆಂತಂದ್ರೆ ಇಲ್ಲಿ ಚಿತ್ರಕೇತು, ಚಿತ್ರಕೇತುಗೆ ಪಾರ್ವತಿ ದೇವಿ ಶಾಪ ಕೊಟ್ಬಿಡ್ತಾಳೆ. ಯಾಕೆ ಅಂತಂದ್ರೆ ಅವನೇನು ತಪ್ಪಿರಲಿಲ್ಲ, ಅವನು ಆ ಶಿವ ಮತ್ತು ಪಾರ್ವತಿಯವರು ತೊಡೆಯ ಮೇಲೆ, ಶಿವನ ತೊಡೆಯಲ್ಲಿ ಕೂತ್ಕೊಂಡು ಅವನು ಭಾಗವತವನ್ನ ಹೇಳ್ತಾ ಇರ್ತಾನೆ. ಸೊ ಅದನ್ನು ಕೇಳಲಿಕ್ಕೆ ಎಲ್ಲರೂ ಬಂದಿರ್ತಾರೆ, ಅದು ಚಿತ್ರಕೇತು ಬಂದಿರ್ತಾನೆ. ಅದಕ್ಕೆ ಚಿತ್ರಕೇತು ಗೊತ್ತಿರುತ್ತೆ ಶಿವ ಇಸ್ ವೆರಿ ಕಂಟ್ರೋಲ್ಡ್ ಮ್ಯಾನ್ ಅಂತ. ಸೊ ಆದ್ರೂ ಕೂಡ ಅವರು ಹೀಗೆ ಕೇಳಿದಾಗ ಪಾರ್ವತಿಗೆ ಕೋಪ ಬಂದು ಹೇಳ್ಬಿಡ್ತಾಳೆ. ಸೊ ಅದನ್ನ ಪಾರ್ವತಿ ಹೀಗೆ ಹೇಳಿದಾಗ ಚಿತ್ರಕೇತು ತಾಯಿಗೆ ತಾಯಿ ಅಂತ ನಮಸ್ಕಾರ ಮಾಡಿ ನನಗೆ ನೀನು ರಾಕ್ಷಸನಾಗು ಅಂತ ಹೇಳ್ಬಿಡ್ತಾಳೆ. ಸೊ ಅವಾಗ ಅವನು ಅದನ್ನ ಎಷ್ಟು ಇದರಿಂದ ಅಕ್ಸೆಪ್ಟ್ ಮಾಡ್ತಾನೆ ಗೊತ್ತಾ, ನಮಸ್ಕಾರ ಮಾಡಿ ನನಗೆ ಆಶೀರ್ವಾದ ಕೊಡು ಅಂತ ಕೇಳ್ತಾನೆ. ಅದಕ್ಕೆ ಶಿವ ಹೇಳ್ತಾನೆ, ನೋಡು ಪಾರ್ವತಿ, ನೀನು ಯಾವಾಗಲೂ ಬ್ಯೂಟಿಫುಲ್ ಇರ್ತೀಯ, ಆದ್ರೆ ಇವತ್ತು ಚಿತ್ರಕೇತುವನ್ನು ನಿನಗೆ ಡಿಫೀಟ್ ಮಾಡಿಬಿಟ್ಟ, ಚಿತ್ರಕೇತು ನಿನಗೆ ಡಿಫೀಟ್ ಮಾಡ. ಯಾಕಂದ್ರೆ ಭಕ್ತರು ಆ ರೀತಿ, ಭಕ್ತರು ಯಾವುದಕ್ಕೂ ಹೆದರೋದಿಲ್ಲ. ಅದಕ್ಕೆ ಯಾಕೆ ಹೆದರೋದಿಲ್ಲ ಅಂತಂದ್ರೆ ನಾರಾಯಣ ಪರ ಸರ್ವೇ ನ ಕುತಶ್ಚನ ಬಿಭ್ಯತಿ ಸ್ವರ್ಗಾಪವರ್ಗೆ ನರಕೇಶು ಅಪಿ ತುಲ್ಯಾರ್ಥ ದರ್ಶನಂ. ಅಂದ್ರೆ ಅವರಿಗೆ ಭಕ್ತರಿಗೆ ಸ್ವರ್ಗಕ್ಕೆ ಹೋದ್ರು ಒಂದೇ, ನರಕಕ್ಕೆ ಹೋದ್ರು ಒಂದೇ, ಅಲ್ಲಿ ಅವರು ಭಕ್ತಿ ಸೇವೆ ಮಾಡ್ಲಿಕ್ಕೆ ಸಿಕ್ಕಬೇಕು ಅವರಿಗೆ, ಇದು ಆಶೆ. ಸೊ ಹಾಗಾಗಿ ಯಾರು ಈ ಭಕ್ತರಾದವರು ಇದನ್ನ ಅವ್ರು ಯಾವ ತರ ತಗೊಳ್ತಾರೆ ಅನ್ನೋದನ್ನ ನಾವು ನೋಡ್ಬೇಕು ಜೀವನದಲ್ಲಿ ರಿವರ್ಸ್ ಪೊಸಿಷನ್ ಬಂದಾಗ. ಸೊ ಹಾಗಾಗಿ ಇಲ್ಲಿ ನಾವು ಶಾಸ್ತ್ರ, ಸೊ ಅದರಿಂದ ಶಾಸ್ತ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಈ ಶಾಸ್ತ್ರವನ್ನ ಅಂದ್ರೆ ಆ ಶಾಸ್ತ್ರದಲ್ಲಿ ಬರ್ತಕ್ಕಂಥ ನಿಯಮಗಳನ್ನ ಮನುಸ್ಮೃತಿಯಲ್ಲಿ ಕೊಟ್ಟಿದ್ದಾರೆ ಆಯ್ತಾ. ಹಿಂದಿನ ಕಾಲದಲ್ಲಿ ರಾಜರುಗಳು ಏನ್ ಮಾಡ್ತಾ ಇದ್ರು, ಆ ಬ್ರಾಹ್ಮಣರನ್ನ ತಮ್ಮ ಒಂದು ಅಡ್ವೈಸರ್ ಅಂದ್ರೆ ಮಿನಿಸ್ಟರ್ ಆಗಿ ಇಟ್ಕೊಳ್ತಿದ್ರು, ಅಡ್ವೈಸರಿ ಕಮಿಟಿ. ಸೊ ಹೇಗೆ ಕೇಳಿದ್ರೆ ಹುಟ್ಟಿಂದವಾದ ಬ್ರಾಹ್ಮಣರಲ್ಲ, ಶಾಸ್ತ್ರ ಕಲಿತ ಅಂದ್ರೆ ಅದು ವರ್ಣಾಶ್ರಮದಲ್ಲಿ ಆ ಕ್ವಾಲಿಫೈಡ್ ಬ್ರಾಹ್ಮಣನ ಇಟ್ಕೊಳ್ತಿದ್ರು. ಆ ಬ್ರಾಹ್ಮಣರ ಹೇಳಿದ ಪ್ರಕಾರ ಅವರು ತಮ್ಮ ನೀತಿ ನಿಯಮಗಳನ್ನ ಅವರ ನೀತಿ ನಿಯಮಗಳನ್ನ ಅವ್ರು ಪಾಲಿಸ್ತಿದ್ರು. ಈಗ ಏನಾದ್ರೂ ಬಂತು, ಸಮಸ್ಯೆಗಳು ಬಂತು ರಾಜ್ಯದಲ್ಲಿ, ಅದನ್ನ ಅವ್ರು ಕೇಳಿ ನಾನೇನ್ ಮಾಡ್ಲಿ ಅದಕ್ಕೆ ಸಮಸ್ಯೆಗೆ ಉತ್ತರ ಅವ್ರು ಕೊಡ್ತಾ ಇದ್ರು. ಯಾಕೆ? ಅವರಿಗೆ ಅಷ್ಟು ಧರ್ಮಶಾಸ್ತ್ರಗಳು ಗೊತ್ತಿತ್ತು, ಅದರ ಕಾಯ್ದೆ ಕಾನೂನುಗಳು ಗೊತ್ತಿತ್ತು. ಸೊ ಅದರಿಂದ ಈಗ ನಾವು ಏನ್ ಮಾಡ್ಬೇಕು ಅಂದ್ರೆ ಕಾಯ್ದೆ ಕಾನೂನನ್ನ ನಾವು ಪಾಲನೆ ಮಾಡ್ಬೇಕು. ಯಾವ ಕಾಯ್ದೆ ಕಾನೂನು? ನಮಗೆ ಭಗವಂತ ಕೊಟ್ಟ ಕಾಯ್ದೆ ಕಾನೂನು. ಅದು ಹೇಗೆ ಗೊತ್ತಾಗುತ್ತೆ? ಶಾಸ್ತ್ರಗಳಲ್ಲಿ. ಈಗ ಮನುಸ್ಮೃತಿ ಕೂಡ ಶಾಸ್ತ್ರ. ಸೊ ಅದರಿಂದ ಇದನ್ನ ನಾವು ಹೇಗೆ ಪಾಲನೆ ಮಾಡ್ಲಿಕ್ಕೆ ಸಾಧ್ಯ? ಯಾವಾಗ ಭಕ್ತಿಗೆ ಬರುತ್ತೇವೆ, ಹರೇ ಕೃಷ್ಣ, ಭಕ್ತಿಗೆ ಬರುತ್ತೇವೆ, ಯಾವಾಗ ಭಕ್ತರಾಗ್ತೇವೆ, ಶುದ್ಧ ಭಕ್ತರಾಗ್ತಾರೆ, ಅವರು ಫಾಲೋ ಮಾಡ್ತಾರೆ. ಹಾಗಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ, ಯಾವಾಗ ಆಗುತ್ತೆ? ಎಲ್ಲರೂ ಕೂಡ ಭಕ್ತರಾದಾಗ ಆಗುತ್ತೆ. ಪೃಥ್ವೀಚ ಆತೆ ನಗರಾದಿ ಗ್ರಾಮ ಸರ್ವತ್ರ ಹೊಯ್ಲ ಪ್ರಚಾರ ಮೋರ ನಾಮ. ಅಂದ್ರೆ ಪ್ರಪಂಚದ ಎಲ್ಲಾ ಕಡೆಗೆ ಈ ಕೃಷ್ಣ ಪ್ರಜ್ಞೆ ಹರಡಿದಾಗ, ಆ ಜನರು ಭಕ್ತರಾದಾಗ ಅವರು ಭಗವಂತನ ನಿಯಮವನ್ನು ಅವರು ತಾವಾಗೆ ಪಾಲನೆ ಮಾಡ್ತಾರೆ. ಸೊ ಹಾಗಾಗಿ ಭಗವಂತನ ನಿಯಮವನ್ನು ಪಾಲನೆ ಮಾಡೋದು, ಆಗ ನಮಗೆ ಏನಾಗುತ್ತೆ, ಈ ರೀತಿಯಾದ ಒಂದು ಶಿಕ್ಷೆಗಳು, ಆ ಯಮರಾಜನ ಶಿಕ್ಷೆ ಅದೆಲ್ಲ ಪಾಪಗಳು ಘಟಿಸೋದಿಲ್ಲ, ಆ ಶಿಕ್ಷೆಗಳು ಬರೋದಿಲ್ಲ. ಯಾಕಂದ್ರೆ ಭಕ್ತರನ್ನ ಯಾರೋ ಯಮರಾಜ ನೋಡೋದೇ ಇಲ್ಲ. ಯಾಕೆ? ನಿಯಮ ಪಾಲನೆ ಮಾಡಿದ್ದಾರೆ. ಹರೇ ಕೃಷ್ಣ. ಸೊ ಇದನ್ನ ನಾವು ತಿಳ್ಕೊಂಡ್ವಿ. ಇಲ್ಲಿ ಗಂಡು ಮಕ್ಕಳಿಲ್ಲದ ವ್ಯಕ್ತಿ ತನ್ನ ಮಗಳನ್ನು ಅವಳ ಗಂಡನಿಗೆ ವಿವಾಹ ಮಾಡಿಕೊಡುವಾಗ ಮೊಮ್ಮಗನಾಗಿ ಮಾಡಿಕೊಡು ಅದಂತ ಕೇಳಬಹುದು. ಈ ನಿಯಮ ಒಂದು ರೂಲ್ಸ್. ಕೆಲವರಿಗೆ ಏನಾಗುತ್ತೆ, ಹೆಣ್ಮಕ್ಳೇ ಇರ್ತಾರೆ, ಹರೇ ಕೃಷ್ಣ, ಅವರಿಗೆ ಗಂಡು ಮಕ್ಳು ಇರೋದಿಲ್ಲ.
ಆವಾಗ ಹರೇ ಕೃಷ್ಣ, ಎಲ್ಲರನ್ನು ಮ್ಯೂಟ್ ಮಾಡಿದ್ದೇನೆ. ಹರೇ ಕೃಷ್ಣ. ಇಲ್ಲಿ ಭಾವಾರ್ಥದಲ್ಲಿ ನೋಡೋಣ. ಶ್ರೀಲ ಪ್ರಭುಪಾದ ಕಿ ಜೈ. ಇಲ್ಲಿ ಏನಾಗತ್ತೆ, ಗಂಡು ಮಕ್ಕಳು ಕೆಲವರಿಗೆ ಇರೋದಿಲ್ಲ, ಕೇವಲ ಹೆಣ್ಮಕ್ಳು ಇರ್ತಾರೆ. ಆವಾಗ ಏನಾಗತ್ತೆ, ಹೆಣ್ಣು ಮಗ ತನ್ನ ಮಗಳನ್ನು ಮದುವೆ ಮಾಡ್ಕೊಡುವಾಗ ಆಸ್ತಿದಾರನಿಗೆ ಆಸ್ತಿಯ ಹಕ್ಕುದಾರನಾಗ್ಲಿಕ್ಕೆ ನಿನ್ನ ಮಗನನ್ನು ನನಗೆ ಕೊಡಬೇಕು ನೀನು ಅಂತ ಮಾಡಬಹುದು, ನಿಯಮ ಹಾಕಿ ಅರ್ಪಿಸುತ್ತಾನೆ ಅಲ್ವಾ. ಆದ್ರೆ ಇದನ್ನೇ ಪುತ್ರಿಕಾ ಧರ್ಮ ಅಂತ ಕರೀತಾರೆ. ಸೊ ಈ ಪುತ್ರಿಕಾ ಧರ್ಮವನ್ನ ಇಲ್ಲಿ ಏನಾಗಿದೆ, ತನಗೆ ಗಂಡು ಮಕ್ಕಳಿದ್ದರೂ ಕೂಡ ಅವನು ಕೇಳಿದ. ಗಂಡು ಮಕ್ಕಳು ಇದ್ದಾರೆ ಆದ್ರೂ ಕೂಡ ಕೇಳಿದ. ಇದು ಹೇಗೆ ಕೇಳಿದ ಮತ್ತೆ ಏಕೆ ಕೇಳಿದ, ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಯಾಕಂದ್ರೆ ಪರಮಾತ್ಮನೇ ಅವರಲ್ಲಿ ಉಡ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತು ಮಾತಾಜಿ ಮೊದ್ಲೇ. ಭಗವಂತ ಹುಟ್ಟುತ್ತಾನೆ, ಭಗವಂತ ಹುಟ್ಟಿದ್ರೆ ತನಗೆ ಯಾಕೆ ತಗೋಬೇಕು? ಅಂದ್ರೆ ಭಗವಂತ ಅವರಲ್ಲಿ ಹುಟ್ಟಿ ಇವ್ರು ತಗೊಂಡ್ರೆ ನಾನು ಅವ್ರನ್ನ ಸೇವೆ ಮಾಡ್ಬೋದು ಅನ್ನೋ ಅಭಿಲಾಷೆ ಇರುತ್ತೆ ಅವ್ರಿಗೆ. ಹರೇ ಕೃಷ್ಣ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ವೈಷ್ಣವ ಕ್ರಿಯಾ ಮುದ್ರೆ ನ ಭುಜೀಯ. ಯಾಕೆ ಈ ರೀತಿ ಸ್ವಯಂಭುವ ಮನು ಮಾಡಿದ್ರು ಅದನ್ನ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ವೈಷ್ಣವ ಭಗವತ್ ಭಕ್ತ, ಮಹಾಭಕ್ತ, ಅವ್ರು ಯಾವ ತರ ಬಿಹೇವ್ ಮಾಡ್ತಾರೆ ಅದನ್ನ ನಮ್ಗೆ ಅನಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಅವರ ರಹಸ್ಯವಾದ ಆ ಒಂದು ವಿಚಾರಗಳನ್ನ ಯಾಕೆ ಮಾಡ್ದ ಅದನ್ನ ನಮಗೆ ಗೊತ್ತಾಗಲ್ಲ. ಯಾಕೆಂದ್ರೆ ಈಗ ನಮಗೆ ಗೊತ್ತು ನೋಡಿ, ಮಕ್ಕಳನ್ನಗಿಂತ ಮೊಮ್ಮಕ್ಕಳು ಕಂಡ್ರೆ ಎಲ್ಲರಿಗೂ ಕೂಡ ಬಹಳ ಪ್ರೀತಿ, ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ಮಾಡ್ತಾರೆ ಅಲ್ವಾ. ಹಾಗೆ ಹಾಗೆ ಈ ಲೋಕ ರೂಢಿ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಹೌದು ಮಾತಾಜಿ. ಮೊಮ್ಮಕ್ಕಳು ಆದವರಿಗೆ ಗೊತ್ತಿರುತ್ತೆ ಹರೇ ಕೃಷ್ಣ ಅಲ್ವಾ. ಹೌದು ಮಾತಾಜಿ. ಮಕ್ಕಳಿಗಿಂತ ಜಾಸ್ತಿ ಪ್ರೀತಿ ಮೊಮ್ಮಕ್ಕಳ ಮೇಲೆ ಮಾಡ್ತೇವೆ ಅಲ್ವಾ. ಹೌದು ಹೌದು. ಸೊ ಅದರಿಂದ ಮೊಮ್ಮಕ್ಕಳು ಅಂತಂದ್ರೆ ಅವ್ರ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಹಾಗೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ತಿಳ್ಕೊಬೇಕು ಇಲ್ಲಿ ಮೊಮ್ಮಕ್ಕಳನ್ನ ಯಾಕೆ ಮಾಡ್ಕೊಂಡ್ರು ಅಲ್ಲಿ ಅವರು ಅಂದ್ರೆ, ಅಲ್ಲಿ ಅವರಿಗೆ ಅಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಯಾರು, ವಿಶ್ವನಾಥ ಚಕ್ರವರ್ತಿ ಠಾಕೂರರು. ಆಕೂತಿಯ ಗರ್ಭದಿಂದ ಯಜ್ಞ ಹುಟ್ಟುತ್ತಾರೆ. ಯಜ್ಞ ಅಂತ ಹೇಳಿದ್ರು ಭಗವಂತನ ಅವತಾರ. ಸೊ ಹಾಗಾಗಿ ಚಕ್ರವರ್ತಿ ಠಾಕೂರರು ಅವರಿಗೆ ಹೇಳ್ತಾರೆ, ಅನಲೈಸ್ ಮಾಡ್ತಾರೆ ಏನಂತ. ಆ ಮನುವಿಗೆ ಗೊತ್ತಿತ್ತಂತೆ, ಸ್ವಯಂಭುವ ಮನುವಿಗೆ ಭಗವಂತ ಹುಟ್ಟುತ್ತಾನೆ ತನ್ನ ಮಗಳಿಗೆ. ಸೊ ಅದಕ್ಕೆ ನನಗೆ ನಿನ್ನ ಮಗನನ್ನ ಕೊಡು, ನಾನು ಅವರನ್ನ ಆ ಭಗವಂತನನ್ನ ನನ್ನ ಮನೇಲಿ ಇಟ್ಕೊಂಡು ನಾನು ಅವನ ಜೊತೆ ಅಸೋಸಿಯೇಟ್ ಮಾಡ್ಬೇಕು. ಭಗವಂತನನ್ನ ನಿತ್ಯ ನೋಡಿ ಅವನ ಜೊತೆ ಆ ಭಗವಂತನನ್ನ ಬೆಳೆಸೋದು, ಅವನ ಜೊತೆ ನಾನು ಅವನನ್ನ ಸಾಕ್ಬೇಕು, ಆ ಭಗವಂತನ ಜೊತೆ ಅಸೋಸಿಯೇಟ್ ಆಗಿರ್ಬೇಕು, ಸೇವೆ ಮಾಡ್ಬೇಕು ಭಗವಂತನದು. ಇದು ಇಚ್ಛೆ, ಒಳ ಇಚ್ಛೆ. ಏನು ಗೊತ್ತಾ, ಇದನ್ನ ನಮಗೆ ಅರ್ಥ ಮಾಡ್ಕೊಳಕ್ ಆಗಲ್ಲ. ಈಗ ನಾವು ನೋಡಿ, ಈಗ ಇನ್ನೊಂದು ವಿಚಾರ ನಾವು ತಿಳ್ಕೊಬೇಕು ಅಂದ್ರೆ, ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾ ಇದ್ರು, ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡುವಾಗ, ಬುಕ್ ಡಿಸ್ಟ್ರಿಬ್ಯೂಷನ್ ನೀವು ಮಾಡಿದ್ರೆ ನನಗೆ ನನ್ನ ಒಂದು ಬ್ಲೆಸ್ಸಿಂಗ್, ಆಶೀರ್ವಾದ ನಿಮಗೆ ಸಿಕ್ಕುತ್ತೆ ಅಲ್ಲಿ. ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ತಮ್ಮ ಶಿಷ್ಯರಿಗೆ ಹೇಳ್ತಾರೆ. ಆದ್ರೆ ನನ್ನ ಆಶೀರ್ವಾದಕ್ಕಿಂತ ಹೆಚ್ಚಾಗಿ ನಿಮಗೆ ಭಕ್ತಿ ಸಿದ್ಧಾಂತ ಸರಸ್ವತಿಯವರ ಆಶೀರ್ವಾದ ಹೆಚ್ಚು ಸಿಕ್ಕುತ್ತೆ. ಯಾಕಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿಯವರಿಗೆ ಪುಸ್ತಕವನ್ನ ವಿತರಣೆ ಮಾಡಬೇಕು, ಇದು ಅವರ ಆಶೆ. ಯಾಕೆಂದ್ರೆ ಬೃಹತ್ ಮೃದಂಗ ಅಂತ ಅವರು ಪ್ರಾರಂಭ ಮಾಡಿದ್ರು. ಈ ಪುಸ್ತಕ ವಿತರಣೆ ಯಾಕೆ ಆಗುತ್ತೆ ಅಂದ್ರೆ, ಆ ಪುಸ್ತಕದಿಂದ ಜನರಿಗೆ ಡೆಫಿನೆಟ್ಲಿ ಒಂದಲ್ಲ ಒಂದು ದಿವಸ ಆ ಒಂದು ಈ ದಿವ್ಯ ಜ್ಞಾನ, ದಿವ್ಯ ಅಂದ್ರೆ ಇದು ಲೋಕಾತೀತ ಪುಸ್ತಕ ಅಂದ್ರೆ ಇದು ಅಲೌಕಿಕ ಪುಸ್ತಕಗಳು, ಅದರಲ್ಲಿ ಕರುಣೆ ಇರುತ್ತೆ ಭಗವಂತಂದು. ಸೊ ಹಾಗಾಗಿ ಅಲ್ಲಿ ಶ್ರೀಲ ಪ್ರಭುಪಾದರ ಆಶೀರ್ವಾದಕ್ಕಿಂತ ಹೆಚ್ಚಾಗಿ, ನನ್ನ ಆಶೀರ್ವಾದಕ್ಕಿಂತ ಹೆಚ್ಚಾಗಿ ನನ್ನ ಗುರು ಶ್ರೀ ಭಕ್ತಿ ಸಿದ್ಧಾಂತ ಅವರ ಅನುಗ್ರಹ ನಿಮಗೆ ಹೆಚ್ಚು ಸಿಗುತ್ತೆ, ಪುಸ್ತಕ ಹೆಚ್ಚು ನೀವು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ. ಅಂದ್ರೆ ಈಗ ಶ್ರೀಲ ಪ್ರಭುಪಾದರ ಅದಕ್ಕಿಂತ ಆ ಶಿಷ್ಯರಿಗೆ, ಅವರಿಗೆ ಶ್ರೀಲ ಪ್ರಭುಪಾದರು ತಂದೆ ಆದರೆ, ಶಿಷ್ಯರಿಗೆ ಗುರು ಯಾವಾಗಲೂ ತಂದೆ ಸ್ಥಾನ. ಅವರ ಗುರುವಿನ ಗುರು ಅವರಿಗೆ ಅಜ್ಜನ ಸ್ಥಾನ ಅಲ್ವಾ. ಸೊ ಗ್ರ್ಯಾಂಡ್ ಫಾದರ್ ಸ್ಥಾನ. ಸೊ ಹಾಗಾಗಿ ಇಲ್ಲಿ ನಾವೇನ್ ತಿಳ್ಕೊಬೇಕು, ನಾವು ಕೂಡ ಅದೃಷ್ಟವಂತರು. ಯಾಕೆ ಕೇಳಿದ್ರೆ, ನಮಗೆ ಈಗ ಗುರು ಮಹಾರಾಜರ ಅವರ ಗುರು ಶ್ರೀಲ ಪ್ರಭುಪಾದರು. ಸೊ ಹಾಗಾಗಿ
ಗುರು ಜಯಪತಾಕ ಗುರು ಮಹಾರಾಜ್ ಅವರ ಗುರು ಶ್ರೀಲ ಪ್ರಭುಪಾದರು. ಹಾಗಾಗಿ ನಮಗೆ ಶ್ರೀಲ ಪ್ರಭುಪಾದರದ ಮರ್ಸಿ ಕೂಡ ಹೆಚ್ಚು ಸಿಗುತ್ತೆ. ನಾವು ಹೆಚ್ಚು ಅವರ ಪುಸ್ತಕಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು, ಅವರ ಪುಸ್ತಕವನ್ನ, ಅವರ ಭಾವಾರ್ಥವನ್ನು ಓದೋದು. ಸೊ ಹೀಗಾಗಿ ನಾವು ತಿಳ್ಕೊಳ್ಬೇಕು. ಸೊ ಹಾಗಾಗಿ ಇಲ್ಲಿ ಇನ್ನೊಂದು ವಿಚಾರ ನಾವು ಹೇಳೋದು ಅಂದ್ರೆ ವೈಷ್ಣವ ಕ್ರಿಯಾ ಮುದ್ರಾ ನ ಭುಜಿಯ ಅಂದ್ರೆ ವೈಷ್ಣವರ ಕ್ರಿಯೆ ಅವ್ರು ಹೇಗೆ ನಡವಳಿಕೆ ಮಾಡ್ಕೊಳ್ತಾರೆ, ಯಾಕೆ ಆ ರೀತಿ ಮಾಡ್ತಾರೆ, ಅದನ್ನು ನಮಗೆ ವಿಶ್ಲೇಷಣೆ ಮಾಡೋಕ್ಕೆ ಬರೋದಿಲ್ಲ. ಯಾಕೆ ವಿಶ್ಲೇಷಣೆ ಮಾಡಕ್ ಬರೋದಿಲ್ಲ? ನಾವು ವಿಶ್ಲೇಷಣೆ ಕೂಡ ಮಾಡಬಾರ್ದು. ಯಾಕೆಂದ್ರೆ ಆ ಒಂದು ವಿಶ್ಲೇಷಣೆ ಮಾಡ್ತಕ್ಕಂಥವ್ರು ಆಚಾರ್ಯರುಗಳು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ನಮಗೆ ಹೇಳಬಲ್ಲರು. ಯಾಕೆಂದ್ರೆ ಅವರಿಗೆ ರಹಸ್ಯವಾದ ಆ ಒಂದು ವಿಚಾರ ಅದೆಲ್ಲ ಅವರಿಗೆ ಗೊತ್ತಿರುತ್ತೆ, ಅದು ಅವರು ಮಾಡ್ಲಿಕ್ಕೆ ಯೋಗ್ಯ. ಸೊ ಯಾಕೆ ಇಲ್ಲಿ ಹೇಳ್ತಾರೆ, ನನಗೆ ಆಕೂತಿಯ ಮಗ ಅವನು ಭಗವಂತನು ಬರ್ತಾನೆ, ಯಜ್ಞ. ಸೊ ಅವನ ಜೊತೆ ನಾನು ಅವನ ಸೇವೆ ನಾವು ಮಾಡಬೇಕು, ಅವನನ್ನು ಸಾಕಬೇಕು, ಅವನನ್ನ ಸೇವೆ ಮಾಡಬೇಕು. ಈ ಇಚ್ಛೆ ಇದ್ದಿದ್ರಿಂದ ಸ್ವಯಂಭುವಮನು ತನಗೆ 2 ಜನ ಗಂಡು ಮಕ್ಕಳು ಇದ್ರೂ ಕೂಡ, ಉತ್ತಾನಪಾದ ಪ್ರಿಯವ್ರತ ಇದ್ರೂ ಕೂಡ ನನಗೆ ಆಕೂತಿಯ ಮಗ ಬೇಕು, ನೀನು ಕೊಡಬೇಕು ಅಂತ ಮದುವೆ ಮಾಡುವಾಗಲೇ ಷರತ್ತು ಹಾಕಿದ್ರು. ಸೊ ಅದರಿಂದ ನಾವಿಲ್ಲಿ ತಿಳ್ಕೊಳ್ಬೇಕು, ನಮಗೆ ಅರ್ಥ ಆಗುವುದಿಲ್ಲ. ಓನ್ಲಿ ಇವರು ಯಾರು, ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅಂತಹ ಆಚಾರ್ಯರು ನಮಗೆ ಅರ್ಥ ಮಾಡಿಸ್ಬೋದು. ಆಚಾರ್ಯರಿಗೆ ಈಗ ಯಾಕೆ ಅಂತಂದ್ರೆ ಆಚಾರ್ಯರಿಗೆ ಅವರಿಗೆಲ್ಲ ಗೊತ್ತಿರುತ್ತೆ. ಅವರು ಕೂಡ ಭಗವಂತನ ಶರಣಾಗಿದ್ದಾರೆ, ಭಗವಂತನಲ್ಲಿ ಸಂಪೂರ್ಣ ಶರಣಾಗತರಾಗಿದ್ದಾರೆ. ಮತ್ತು ಆ ಭಗವಂತನೇ ಅವರಿಗೆ ಜ್ಞಾನವನ್ನು, ಅಂತಹ ಜ್ಞಾನವನ್ನು ತಿಳಿಸ್ಕೊಡ್ತಾರೆ. ಈಗ ನಮಗೆ ಇನ್ನೊಂದು ಕಾಣುತ್ತೆ, ನಮಗೆ ಆಗ ಭೀಷ್ಮ ಮಹಾ ಭಕ್ತ, ಅವನು ಕೂಡ ಮಹಾಜನ ಭೀಷ್ಮರು. ಆ ಭೀಷ್ಮ ಪಿತಾಮಹ ಅವ್ರು ಯಾಕೆ ಕೌರವರ ಸೈಡಿಗೆ ಹೋದ್ರು, ಅವ್ರು ಯಾಕೆ ಈ ಥರ ದ್ರೌಪದಿಯ ವಸ್ತ್ರಾಪರಣದಲ್ಲಿ ಅವ್ರು ಯಾಕೆ ಸುಮ್ಮನಿದ್ರು, ಮೌನಿಯಾಗಿದ್ರು, ಈ ಥರ ವಿಚಾರಗಳು ನಮಗೆ ಬರಬಹುದು. ಆದರೆ ನಾವು ವಿಶ್ಲೇಷಣೆ ಮಾಡಲಿಕ್ಕೆ ನಾವು ಯಾರೂ ಅಲ್ಲ, ವಿಶ್ಲೇಷಣೆ ನಾವು ಮಾಡಲೂ ಕೂಡದು. ಯಾಕೆ ಆ ಮಹಾಭಕ್ತರು, ಅವರು ಮಹಾವೈಷ್ಣವರು, ಅವರು ವೈಷ್ಣವರ ಕ್ರಿಯಾಮುದ್ರ, ಅವ್ರು ಯಾಕೆ ಈ ರೀತಿ ಆ ರೀತಿ ಬಿಹೇವ್ ಮಾಡ್ತಾರೆ ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ಭೀಷ್ಮ, ಆಮೇಲೆ ಭೀಷ್ಮ ಸ್ತುತಿ ನಾವು ಕೇಳ್ತೇವೆ. ಅಂದ್ರೆ ಅವನು ಶ್ರೀಮದ್ ಭಾಗವತಮಲ್ಲಿ ನಾವು ಭೀಷ್ಮ ಸ್ತುತಿ ಕೇಳ್ತೇವೆ. ಆ ಸ್ತುತಿಯನ್ನು ಕೇಳಿದರೆ ನಮಗನಿಸುತ್ತೆ, ಇವನು ಎಂಥ ಭಕ್ತ ಅಂತ. ಯಾಕಂದ್ರೆ ಆ ಭಕ್ತನ ಮರಣ ಕಾಲದಲ್ಲಿ ಸ್ವತಃ ಕೃಷ್ಣನೇ ಎದುರಿಗಿದ್ದ ಭಗವಂತ ಅಂತ, ಕೃಷ್ಣನ ಮುಖವನ್ನು ನೋಡುತ್ತಾ, ಕೃಷ್ಣನ ಸ್ತುತಿಯನ್ನು ಮಾಡುತ್ತಾ ಅವರು ಈ ಇಹತ್ಯಾಗ ಮಾಡಬೇಕಾದ್ರೆ ಅವರು ಎಂಥ ಮನುಷ್ಯರು. ಹಾಗಾಗಿ ನಮಗೆ ಅವರು ಯಾಕೆ ಈ ರೀತಿ ಮಾಡಿದರು, ಅದನ್ನ ಕೌರವರ ಪಕ್ಷ ವಹಿಸಿದ್ರು, ಅಥವಾ ಅವರು ಯಾಕೆ ದ್ರೌಪದಿಗೆ ವಸ್ತ್ರಾಪರಣ ಅಂತ ಸುಮ್ಮನಿದ್ರು, ಮೌನಿಯಾಗಿದ್ರು, ಇದನ್ನೆಲ್ಲ ನಾವು ವಿಶ್ಲೇಷಣೆ ಮಾಡೋಕ್ಕೆ ನಾವು ಯಾರೂ ಅಲ್ಲ. ನಮಗೆ ಆ ವಿಶ್ಲೇಷಣೆ ಮಾಡುವ ಅಧಿಕಾರವೂ ಇಲ್ಲ, ಅದು ಆಚಾರ್ಯರುಗಳಿಗೆ ಬಿಟ್ಟಿದ್ದು. ಈಗ ಇನ್ನು ನಾವು ಅರ್ಜುನನನ್ನು ಕೂಡ ನೋಡ್ಬೋದು. ಅರ್ಜುನ ದ್ರೋಣಾಚಾರ್ಯರು ಮತ್ತೆ ಭೀಷ್ಮಾಚಾರ್ಯರು ಇಬ್ರು ಕೌರವ ಪಕ್ಷದಲ್ಲಿ ಇದ್ರು. ಅರ್ಜುನನಿಗೆ ಭೀಷ್ಮಾಚಾರ್ಯರು ಅಜ್ಜ, ಆಮೇಲೆ ದ್ರೋಣಾಚಾರ್ಯರು ಪ್ರೀತಿಯ ಗುರು, ಅವರು ಒಳ್ಳೆಯ ಗುರು ಆಗಿದ್ರು. ಅವನು ಅರ್ಜುನ ದ್ರೋಣಾಚಾರ್ಯರ ಅತ್ಯಂತ ತುಂಬಾ ಪ್ರೀತಿಯ ಶಿಷ್ಯ. ಸೊ ಅವನಿಗೆ ತುಂಬಾ ಯುದ್ಧ ವಿದ್ಯೆಗಳನ್ನ ತುಂಬಾ ಚೆನ್ನಾಗಿ ಕಲಿಸಿದ್ರು. ಆದ್ರೂ ಶತ್ರು ಪಕ್ಷದಲ್ಲಿ ಯಾಕೆ ಹೋಗಿದ್ದಾರೆ ನನ್ನ ಆಚಾರ್ಯರು, ಅಥವಾ ನನ್ನ ಅಜ್ಜ ಯಾಕೆ ಶತ್ರು ಪಕ್ಷದಲ್ಲಿ ಇದ್ದಾರೆ, ನಮ್ಮ ಪಕ್ಷದಲ್ಲಿ ಯಾಕೆ ಬರಲಿಲ್ಲ, ಈ ತರ ಎಲ್ಲ ವಿಚಾರ ಮಾಡಲಿಲ್ಲ ಅರ್ಜುನ. ಯಾಕೆ? ಅರ್ಜುನ ಮಹಾಭಕ್ತ. ಅರ್ಜುನ ಏನು ಮಾಡಿದ, ಅವನು ಯುದ್ಧ ಮಾಡುವ ಮುಂಚೆ ಅವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಕೊಂಡ. ಸೊ ಆದ್ದರಿಂದ ನಾವು ಯಾಕೆ ವೈಷ್ಣವರು ಈ ತರ ಬಿಹೇವ್ ಮಾಡ್ತಾರೆ, ಯಾಕೆ ಅಂತ ಪ್ರಶ್ನೆ ಕೇಳಲಿಕ್ಕೆ, ಇಲ್ಲಿ ಯಾಕೆ ಗಂಡು ಮಕ್ಕಳು ಇದ್ದರೂ ಕೂಡ ತನ್ನ ಮಗಳ ಮಗನನ್ನು ತಾನು ಮೊಮ್ಮಗನನ್ನು ತನಗೆ ಕೊಡು ಅಂತ ಕೇಳ್ತಾನೆ, ಇಂಥದ್ದೆಲ್ಲ ನಮಗೆ ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಆಚಾರ್ಯರುಗಳಿಗೆ ಮಾತ್ರ ಸಾಧ್ಯ. ಸೊ ನಮ್ಮ ಬಿಸ್ನೆಸ್ ಅಲ್ಲ ಈ ತರಹದ ಪ್ರಶ್ನೆ ಮಾಡಲಿಕ್ಕೆ. ಯಾಕಂದ್ರೆ ನಾವ್ಯಾರು ಬದ್ಧಾತ್ಮರು. ಹಾಗಾಗಿ ನಾವು ತಿಳ್ಕೊಳ್ಬೇಕು ಶಾಸ್ತ್ರದಲ್ಲಿ ಯಾವ ತರ ಇದೆ, ಭಕ್ತರು ಯಾವ ತರ ಬಿಹೇವಿಯರ್ ಮಾಡ್ತಾರೆ, ಅದನ್ನೆಲ್ಲ ನಾವು ಮತ್ತೆ ಆಚಾರ್ಯರುಗಳಿಂದ ಕೇಳಿ ತಿಳ್ಕೊಳ್ಬೇಕು. ಸೊ ಆದ್ದರಿಂದ
ನಾವು ಇಂಥದ್ದೆಲ್ಲ ಮಾಡಿಕೊಂಡು ನಮ್ಮ ಶಕ್ತಿಯನ್ನು, ನಮ್ಮ ಸಮಯವನ್ನು ಈ ರೀತಿಯ ವಿಶ್ಲೇಷಣೆ ಮಾಡ್ತಾ ನಾವು ಹಾಳು ಮಾಡ್ಕೊಳ್ಬಾರ್ದು. ನಮ್ಮ ಕರ್ತವ್ಯ ಏನು, ಆ ಶಾಸ್ತ್ರದಲ್ಲಿ ಏನು ಕೊಟ್ಟಿದೆ, ನಮ್ಗೆ ಆಚಾರ್ಯರು ಏನು ಕೊಟ್ಟಿದ್ದಾರೆ, ಅದನ್ನೇ ನಾವು ಫಾಲೋ ಮಾಡ್ಕೊಳ್ಬೇಕು. ಇದನ್ನು ನಾವು ನೋಡಿದ್ವಿ. ಮತ್ತೆ ಇಲ್ಲಿ ನೋಡಿ, ಹಾಗಾಗಿ ಸ್ವಯಂಭುವ ಮನುವಿಗೆ ಗೊತ್ತಿತ್ತು ತನ್ನ ಮಗಳಿಗೆ ವಿಶಿಷ್ಟ ಪುತ್ರ ಹುಡ್ತಾನೆ. ವಿಶಿಷ್ಟ ಪುತ್ರ ಅಂದರೆ ಭಗವಂತನೇ ಹುಡ್ತಾನೆ. ಸೊ ಹಾಗಾಗಿ ಅವನು ಆ ನಿಯಮ ಹಾಕಿದ್ದ. ಸೊ ಹಾಗಾಗಿ ಪುತ್ರಿಕಾ ಧರ್ಮ ಹೇಳ್ತಕ್ಕಂಥದ್ದು ಒಂದು ನಿಯಮ ಬಂತು. ಪುತ್ರಿಕಾ ಧರ್ಮ ಅಂದರೆ ಮಗನನ್ನು ನಾವು ಪಡ್ಕೊಳ್ಬೋದು ಅಂತ ಒಂದು ಧರ್ಮ, ಅಂತ ಒಂದು ನಿಯಮ. ಸೊ ಹಾಗಾಗಿ ಇಲ್ಲಿ ಇನ್ನೊಂದು ವಿಚಾರ ನಾವು ತಿಳ್ಕೊಬೇಕು ಅಂದರೆ, ಶತರೂಪಿಯೊಡನೆ ಚರ್ಚಿಸಿ ಅವಳ ಸಲಹೆಯಂತೆ ಮನು ಮಾಡಿದನು. ಸೊ ಹಾಗಾಗಿ ಮನುವು ತನ್ನ ಹೆಂಡತಿ ಪತ್ನಿಗೆ ಎಷ್ಟು ಬೆಲೆ ಕೊಟ್ಕೋತಿದ್ದ, ಸೊ ಅದು ಕೂಡ ನಾವು ತಿಳ್ಕೊಳ್ಬೇಕು. ಸೊ ಆದ್ರಿಂದ ಮನುವು ಚರ್ಚೆ ಮಾಡ್ತಾ ಇದ್ದ ತನ್ನ ಪತ್ನಿ ಜೊತೆ ಸಲಹೆ ಚರ್ಚೆ ಮಾಡಿ ಆಮೇಲೆ ಅವಳ ಸಲಹೆಯಂತೆ ಅವಳ ಸಲಹೆಯನ್ನು ಕೂಡ ತಗೊಂಡು ತನ್ನ ನಿರ್ಧಾರವನ್ನು ತಗೊಳ್ತಿದ್ದ. ಸೊ ಅದರಿಂದ ಇವತ್ತು ನಾವು ಏನು ಕಲಿತಿದ್ದೇವೆ ಈ ಶ್ಲೋಕದಲ್ಲಿ? ಆಕುತಿ ಮೃಚಯೇ ಪ್ರಾದಾತ್ ಅಪಿ ಭ್ರಾತೃಮತಿ ನೃಪಃ ಪುತ್ರಿಕಾ ಧರ್ಮಂ ಆಶ್ರಿತ್ಯ ಶತರೂಪಾನುಮೋದಿತ. ಸ್ವಯಂಭುವಮ್ಮನು ಅವನು ಮಹಾಭಕ್ತ, 12 ಮಹಾಜನರಲ್ಲಿ ಒಬ್ಬನು. ಅವರು ಧರ್ಮ ತತ್ವಗಳನ್ನು ಚೆನ್ನಾಗಿ ಅರಿತವರು. ಮನುಸಂಹಿತೆಯನ್ನು ಅವರು ಅಥವಾ ಮನುಸ್ಮೃತಿಯನ್ನು ಅವರು ನಮಗೆ ಕೊಟ್ಟಿದ್ದಾರೆ ಮಾನವ ಜನಾಂಗಕ್ಕೆ. ಸೊ ಹಾಗಾಗಿ ಅವರು ಕೊಟ್ಟಿರ್ತಕ್ಕಂಥದ್ದು ಭಾಗವತ ಧರ್ಮ. ಸೊ ಆ ಮನುಸ್ಮೃತಿಯಲ್ಲಿ ಹೇಳಿರ್ತಕ್ಕಂತಹ ನಿಯಮಗಳನ್ನು ನಾವು ಪಾಲಿಸಬೇಕು. ನಾವು ಐಹಿಕ ಪ್ರಪಂಚದಲ್ಲಿ ಈಗ ನಮಗೆ ಕೊಟ್ಟಿರ್ತಕ್ಕಂತಹ ಸರ್ಕಾರದ ನಿಯಮಗಳನ್ನು ನಾವು ಬ್ರೇಕ್ ಮಾಡಿದರೆ ನಾವು ಪಾರಾಗ್ತೇವೆ. ಇದು ಸುಳ್ಳು. ಯಾಕೆ ಕೇಳಿದ್ರೆ, ನಮಗೆ ಪ್ರಕೃತಿಯ ನಿಯಮಗಳನ್ನು ನಾವು ಮುರಿದರೆ ನಮಗೆ ಶಿಕ್ಷೆ ಇದ್ದೇ ಇದೆ. ನಾವು ಹೇಗೆ ಶಿಕ್ಷೆಯಿಂದ ಅಂದರೆ ಇದನ್ನೆಲ್ಲ ತಿಳ್ಕೊಳ್ಬೇಕು, ಉಪದೇಶಗಳನ್ನು, ಯಾವುದು ನಿಯಮ ಅಂತಂತ ನಾವು ಏನು ಮಾಡಬೇಕು? ಶಾಸ್ತ್ರವನ್ನು ಓದಿ ಕಲ್ತ್ಕೋಬೇಕು. ಇದು ನಿಯಮ, ನಮಗೆ ಹೇಗೆ ನಾವು ಪಾಲಿಸಬೇಕು, ಯಾವುದು ನಿಯಮ. ಇಲ್ಲದಿದ್ದರೆ ನಾವು ಆ ಶಾಸ್ತ್ರಚಕ್ಷುವನ್ನು ಓದದೆ ನನಗೆ ಗೊತ್ತಿಲ್ಲ ಅಂತ ಅಜ್ಞಾನದಲ್ಲಿ ಕುಳಿತು ನಾವು ಪಾಪ ಕರ್ಮಗಳನ್ನು ನಾವು ಮಾಡಿದರೆ ಅದಕ್ಕೆ ಶಿಕ್ಷೆಯನ್ನು ನಾವು ಯಮರಾಜನಿಂದ ಅನುಸರಿಸಲೇಬೇಕು, ಅದನ್ನು ಅನುಭವಿಸಲೇಬೇಕು. ಯಾಕೆ ಅಂತಂದರೆ ಆ ಪ್ರಕೃತಿ ನಿಯಮಗಳು, ಆ ಭಗವಂತನ ನಿಯಮಗಳು ಕಠೋರ. ಇದನ್ನು ಯಾಕೆ ಕೊಟ್ಟಿರ್ತಾನೆ ಅಂದರೆ, ನಾವು ಸುಧಾರಣೆ ಆಗಲಿ ಅಂತ ನಿಯಮಗಳನ್ನ ಕೊಟ್ಟಿರ್ತಾರೆ. ಜೈಲಿನಲ್ಲಿ ನಿಯಮಗಳು ಇದ್ದೇ ಇರುತ್ತೆ. ಯಾಕೆ? ಸುಧಾರಣೆ ಆಗಲಿ ಅಂತ. ಭಗವಂತನ ಇಚ್ಛೆ ಪನಿಷ್ಮೆಂಟ್ ಕೊಡೋದಲ್ಲ, ಭಗವಂತನ ಇಚ್ಛೆ ನಮ್ಮನ್ನು ನಾವು ಸುಧಾರಣೆ ಮಾಡ್ಕೊಳ್ಳಿ ಅಂತ. ಸೊ ಆದ್ದರಿಂದ ನಾವು ಹೇಗೆ ಸುಧಾರಣೆ ಮಾಡ್ಕೊಳ್ಳೋದು? ನಾವು ಶಾಸ್ತ್ರಗಳನ್ನು ಓದಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸ್ಕೊಳ್ಬೇಕು. ಆಗ ನಮಗೆ ಏನಾಗುತ್ತೆ? ಆಗ ನಮಗೆ ಈ ರೀತಿಯಾದ ಪಾಪಕರ್ಮಗಳು ಘಟಿಸುವುದು ಕಡಿಮೆಯಾಗುತ್ತೆ, ತಪ್ಪುತ್ತೆ. ಸೊ ಅದರಿಂದ ಏನು ಆಚಾರ್ಯರು ನಮಗೆ ತಿಳಿಸ್ಕೊಡ್ತಾರೆ ಅದನ್ನು ನಾವು ತಿಳ್ಕೊಳ್ಬೇಕೇ ವಿನಃ ನಾವಾಗಿದ್ದೇ ಯಾಕೆ ಈ ರೀತಿ ಮಾಡ್ತಾರೆ ವೈಷ್ಣವರು ಅಥವಾ ಬೇರೆ ಯಾರಾದರೂ, ಅದನ್ನು ನಾವು ವಿಶ್ಲೇಷಣೆ ಮಾಡಬಾರ್ದು. ವೈಷ್ಣವರದ್ದಂತೂ ನಮಗೆ ವಿಶ್ಲೇಷಣೆ ಮಾಡಲಿಕ್ಕೆ ಬರಲ್ಲ. ಯಾಕೆ? ಅದು ನಮ್ಮ ಒಂದು ಬಿಸಿನೆಸ್ ಅಲ್ಲ, ಅದು ಆಚಾರ್ಯರುಗಳು ಅದರ ರಹಸ್ಯವನ್ನು ಹೇಳ್ತಾರೆ. ಸೊ ಅದನ್ನು ತಿಳ್ಕೊಳ್ಬೇಕು. ಸೊ ಹಾಗಾಗಿ ಭಗವಂತನನ್ನೇ ತನ್ನ ಮಗನನ್ನಾಗಿ ಪಡಿತಕ್ಕಂತಹ ತನ್ನ ಮಗಳು ಆ ಮಗನನ್ನು ತನಗೆ ಕೊಟ್ಟರೆ ತಾನು ಆ ಮಗನನ್ನು, ಆ ಭಗವಂತನನ್ನು ಆ ಒಂದು ಸೇವೆ ಮಾಡಬಹುದು ಅಂತ ಹೇಳಿ ಇಲ್ಲಿ ನಮಗೆ ಆಚಾರ್ಯರು ಅದು ಕಾರಣದಿಂದ ಅವನು ಈ ಥರ ನಿಯಮ ಹಾಕಿದ್ದಾನೆ, ಪುತ್ರಿಕಾ ಧರ್ಮವನ್ನು ಹಾಕಿ ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ತುಂಬ ವಿಶಿಷ್ಟ ಪುತ್ರ ಹುಟ್ಟುತ್ತಾನೆ ಆ ಕೂತಿಗೆ ಅಂತ. ಸೊ ಹಾಗಾಗಿ ಅಂತಹ ನಿಯಮವನ್ನು ಹಾಕಿ ಇಲ್ಲಿ ನೋಡಿ ಹೇಳ್ತಾ ಇದ್ರೆ, ಹೀಗೆ ಒಬ್ಬ ಪುತ್ರನಿದ್ದರೂ ತನ್ನ ಮಗಳನ್ನು ಮದುವೆ ಮಾಡಿಕೊಡುವಾಗ ತನಗೆ ತನ್ನ ಮಗಳ ಒಬ್ಬ ವಿಶಿಷ್ಟ ಪುತ್ರನು ಬೇಕೆಂದಿದ್ದರೆ ಅಂತಹ ನಿಯಮಗಳನ್ನು ಹಾಕಿ ಅವಳನ್ನು ಗಂಡನಿಗೆ ಧರ್ಮಪತ್ನಿಯನ್ನಾಗಿ ಕೊಡಬಹುದು. ಇದು ಶ್ರೀಲ ಜೀವ ಗೋಸ್ವಾಮಿ ಅವರ ಅಭಿಪ್ರಾಯ. ಹಾಗಾಗಿ 2 ಜನ ಆಚಾರ್ಯರು ನಮಗೆ ಅಭಿಪ್ರಾಯ ಕೊಟ್ಟಿದ್ದಾರೆ, ಯಾಕೆ ಈ ಥರ ಅವನು ಸ್ವಯಂಭೂಮನು ಮಾಡಿದ ಅಂತ. ಅಂದರೆ ಅವ್ರು ಯಾಕೆ ಮಾಡಿದರು? ಚಕ್ರವರ್ತಿ ತಾಕೂರ, ವಿಶ್ವನಾಥ ಚಕ್ರವರ್ತಿ ತಾಕೂರ ಪರಂಪರೆಯಿಂದ ಬಂದ ಆಚಾರ್ಯರುಗಳು, ಜೀವ ಗೋಸ್ವಾಮಿ, ಸೊ ಅವರು ಷಡ್ಗೋಸ್ವಾಮಿಗಳಲ್ಲಿ ಒಬ್ಬರು. ಸೊ ಹಾಗಾಗಿ ಅವರು ಈಗ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಈ ಕಾರಣ ಅಂತ. ಸೊ ಹಾಗಾಗಿ ಇದನ್ನು ನಾವಿವತ್ತು ತಿಳಿದುಕೊಂಡಿದ್ದೇವೆ. ಹರೇ ಕೃಷ್ಣ. ಯಾರಾದರೂ ಪ್ರಶ್ನೆಗಳನ್ನಿದ್ದರೆ ಕೂಡ ಕೇಳಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಡಿ. ಪ್ರಶ್ನೆ ಇಲ್ಲ.
ಪ್ರಶ್ನೆಗಳು ಇಲ್ವಾ? ಹರೇ ಕೃಷ್ಣ. ಅರ್ಥ ಎಲ್ಲರಿಗೂ ಆಯ್ತು ಅಂತ ತಿಳ್ಕೊಳ್ತೇನೆ. ಹರೇ ಕೃಷ್ಣ. ಆಯ್ತು ಮಾತಾಜಿ. ಯಾರಿಗೂ ಪ್ರಶ್ನೆ ಇಲ್ಲ? ಪ್ರಶ್ನೆಗಳಿಲ್ಲ ಅಂದ್ರೆ ಇದನ್ನ ನಾವು ಮುಗಿಸೋಣ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಧನ್ಯವಾದಗಳು ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಧನ್ಯವಾದಗಳು ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ನನಗೆ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಷ್ಟು ನನ್ನ ಹರೇ ಕೃಷ್ಣ ನನಗೆ ಎಷ್ಟು ಅರ್ಥ ಆಗುತ್ತೋ ಅದನ್ನ ನನಗೆ ಸಾಧ್ಯವಾದಷ್ಟು ಏನು ನನ್ನ ಅರ್ಥ ಎಷ್ಟಾಗುತ್ತೋ ಅಷ್ಟನ್ನು ನಿಮಗೆ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ತುಂಬಾ ನಿಧಾನಕ್ಕೆ ತುಂಬಾ ಚೆನ್ನಾಗಿ ಹೇಳ್ತೀರಿ ನೀವು ಮಾತಾಜಿ. ಈಗಿನ ಕಾಲದಲ್ಲಿ ನನ್ಗೆ ನಿಮ್ ಮಗ ಕೊಡು ಅಂದ್ರೆ ಯಾರು ಕೊಡ್ತಾರೆ? ಒಂದೊಂದೇ ಇರುದು, ಯಾರು ಕೊಡ್ಲಿಕ್ಕೆ ಒಪ್ಪುದಿಲ್ಲ. ಒಂದೊಂದೇ ಇರ್ತಾರೆ. ಹರೇ ಕೃಷ್ಣ. ಕೊಟ್ಟಿದಾರಲ್ಲ ಈಗ, ನೀವು ಅದಕ್ಕೆ ಸಂತೋಷ ಪಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅದೆಲ್ಲ ನಾವು ಆತರ ಬೆಳೆಸ್ಬೇಕು. ಕೌಮಾರಂ ಆಚರತೆ ಪ್ರಜ್ಞಾ. ಮಕ್ಕಳನ್ನ ಬೆಳೆಸೋದ್ರಲ್ಲಿ ಇರುತ್ತೆ. ಹರೇ ಕೃಷ್ಣ. ತಂದೆ ತಾಯಿಗಳ ಪಾತ್ರ ಬಹಳ ಇರುತ್ತೆ. ನಾವು ಅವರ ಮೇಲೆ ಬ್ಲೇಮ್ ಮಾಡಬಾರ್ದು. ಚಿಕ್ಕಂದ್ರೆ ಇದ್ದಾಗ ನಾವು ಅವರನ್ನು ಹೇಗೆ ಪ್ರಕಾರದಲ್ಲಿ